ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು ಈ ದಿವಸ ತೆರೆಯಿರಿ ಶಾಲೆ, ಮಕ್ಕಳ ಬಾಲ್ಯವನ್ನು ಕಸಿಯದಿರಿ ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಅನ್ಲಾಕ್ ಪ್ರೊಸೀಜರ್ಗಳು ಎಲ್ಲ ಒಂದೊಂದೇ ಹಂತವಾಗಿ ಇವತ್ತು ಲಾಕ್ಡೌನ್ನಿಂದ ನಾವು ಹೊರಗೆ ಬಂದಿದ್ದೇವೆ ಅಥವಾ ತೆರೆದುಕೊಂಡಿದೆ. ನಮ್ಮ ಎಲ್ಲ ವ್ಯವಸ್ಥೆಗಳು ಇವತ್ತು ತೆರೆದುಕೊಳ್ತಾ ಉಂಟು. ಆದರೆ ನಮ್ಮ ಶಾಲೆಗಳು ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಶಾಲೆಗಳು ತೆರೆದುಕೊಳ್ಳಬೇಕು ಮತ್ತು ಅತ್ಯಂತ ಶೀಘ್ರವಾಗಿ ಶಾಲೆಗಳು ಪುನರಾರಂಭ ಆಗಬೇಕು ಅನ್ನುವುದು ಈ ಮಾತುಕತೆಯ ಆಶಯ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ಶೈಕ್ಷಣಿಕ ಹೋರಾಟಗಾರರು ನಮ್ಮ ಮುಂದೆ ಇದ್ದಾರೆ. ರೆನ್ನಿ ಡಿಸೋಜ ಅವರು, ಪ್ರಕಾಶ್ ಅಂಚನ್ ಅವರು, ಪುರುಷೋತ್ತಮ ಅಂಚನ್ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅಂಚನ್ ಸಹೋದರರು ಮತ್ತು ರೆನ್ನಿ ಡಿಸೋಜ ಅವರಿಗೆ. ರೆನ್ನಿ ಡಿಸೋಜ ಅವರು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು. ಆಮೇಲೆ ಪ್ರಕಾಶ್ ಅಂಚನ್ ಅವರು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಈ ಒಂದು ಸಂಘಟನೆಯ ರಾಜ್ಯ ಸಮಿತಿಯ ಅಧ್ಯಕ್ಷರು. ಪುರುಷೋತ್ತಮ ಅಂಚನ್ ಅವರು ಜಡಲ್ಕಾಡ್ ಆಂಗ್ಲ ಮಾಧ್ಯಮ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ರಕ್ಷಕ ಸಮಿತಿಯ ಅಧ್ಯಕ್ಷರು. ಇಬ್ಬರು ಕೂಡ ಪ್ರಕಾಶ್ ಅಂಚನ್ ಮತ್ತು ಪುರುಷೋತ್ತಮ ಅಂಚನ್ ಅವರು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಭಾರಿ ದೊಡ್ಡ ಕ್ರಾಂತಿಕಾರಿಕವಾದಂಥ ಹೆಜ್ಜೆಯನ್ನು ಈ ಒಂದು ಕರಾವಳಿ ಜಿಲ್ಲೆಯಲ್ಲಿ ಇಟ್ಟವರು ಮತ್ತು ಅದರಲ್ಲಿ ಯಶಸ್ವಿ ಆದವರು ಕೂಡ. ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿತ ಇರುವಂಥ ಸಂದರ್ಭದಲ್ಲಿ ಅಥವಾ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಅಂಚನ್ ಸಹೋದರರಿಬ್ಬರು ಕೂಡ ಅಣ್ಣ ತಮ್ಮಂದಿರು. ಅವರು ಮಾಡಿದಂಥ ಕೆಲಸ ಮತ್ತು ಆ ನಿಟ್ಟಿನಲ್ಲಿ ಅವರು ಒಂದು ಜನಾಭಿಪ್ರಾಯವನ್ನು ರೂಪಿಸಿ ಸರ್ಕಾರಿ ಶಾಲೆಯನ್ನು ಕೂಡ ಒಂದು ಯಶಸ್ವಿ ಮಾದರಿ ಶಾಲೆಯನ್ನಾಗಿ ಮಾಡಬಹುದು ಮತ್ತು ಒಂದು ಖಾಸಗಿ ಶಾಲೆಯ ಮಟ್ಟಕ್ಕೆ, ಅದು ಕೂಡ ಒಂದು ಒಳ್ಳೆಯ ಶಿಕ್ಷಣದ ಮಟ್ಟಕ್ಕೆ ಮತ್ತು ಎಲ್ಲ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ತಂದು ಕೊಡಬಹುದು, ತಂದು ನಿಲ್ಲಿಸಬಹುದು ಅನ್ನುವಂಥದ್ದನ್ನು ತೋರಿಸಿದವರು. ಆ ಒಂದು ಯಶೋಗಾಥೆಯನ್ನು ಕೂಡ ಒಂದಷ್ಟು ಸಣ್ಣದಾಗಿ ನಾವು ಇವತ್ತಿಲ್ಲಿ ಮಾತಾಡ್ತೇವೆ. ಜೊತೆಗೆ ನಮ್ಮ ಪ್ರಮುಖ ಇವತ್ತಿನ ಮಾತುಕತೆಯ ಆಶಯವೇ ಈ ಒಂದು ಶಾಲೆಗಳು ಮತ್ತೆ ತೆರೆದುಕೊಳ್ಳಬೇಕು. ಸುಮಾರು 1.5 ವರ್ಷದಿಂದ ನಮ್ಮ ಮಕ್ಕಳು ಮನೆಯಲ್ಲಿದ್ದಾರೆ. ಆರಂಭದಲ್ಲೇ ಶಿಕ್ಷಕರಿಗೂ ಪೋಷಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಒಂದು ಸಲ ಖುಷಿಯಾಗಿತ್ತು, ದೀರ್ಘ ರಜೆ ಅಂತ. ಆದರೆ ಆನಂತರ ಪರಿಸ್ಥಿತಿ ಅದು ಎಷ್ಟು ಶೈಕ್ಷಣಿಕವಾಗಿ, ಮಾನಸಿಕವಾಗಿ, ಮಕ್ಕಳ ದೈಹಿಕ ಚಟುವಟಿಕೆ ಎಲ್ಲದರ ಮೇಲೆ ಯಾವ ರೀತಿಯದು ಪ್ರತಿಕೂಲ ಪರಿಣಾಮವನ್ನು ಬೀರಿದೆ ಅನ್ನುವುದು ಇವತ್ತು ಪ್ರತಿಯೊಂದು ಪೋಷಕರಿಗೂ ಮತ್ತೊಂದು ಪ್ರತಿಯೊಂದು ಮನೆಯವರಿಗೂ ಇವತ್ತು ಅರ್ಥ ಆಗಿದೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ರೆನ್ನಿ ಡಿಸೋಜ ಅವರಿಂದ ಆರಂಭಿಸ್ತೇನೆ. ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು. ಮಕ್ಕಳಿಗ ಮೇಲೆ ಉಂಟಾಗಿರುವ ಪ್ರತಿಕೂಲ ಪರಿಣಾಮಗಳು ಏನು ಎತ್ತ ಅನ್ನೋದನ್ನು ನಾನು ಮಾತುಕತೆಯ ಈ ಒಂದು ಆರಂಭದಲ್ಲಿ ತೆಕ್ಕೊಂಡು ಆಮೇಲೆ ಇವತ್ತು ಅಂಚನ್ ಸಹೋದರರು ಸಾರ್ವಜನಿಕರ ಪರವಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. 21ನೇ ತಾರೀಕಿನ ಒಳಗಾಗಿ ರಾಜ್ಯಾದ್ಯಂತ ಸ್ಕೂಲ್ಗಳನ್ನು ಓಪನ್ ಮಾಡಿ ಅಂತ. ಆ ವಿಚಾರಕ್ಕೆ ನಾನು ಬರ್ತೇನೆ. ರೆನ್ನಿ ಅವರೇ, ಸುದೀರ್ಘ ಕಾಲ ನಮ್ಮ ಮಕ್ಕಳು ಮನೆಯಲ್ಲೇ ಇದ್ದರು. ಅದು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಒಳ್ಳೆಯ ಪರಿಣಾಮವನ್ನು ತಂದಿದೆ ಅಥವಾ ಪೋಷಕರಿಗೆ, ಅಥವಾ ಅದು ಉಂಟು ಮಾಡಿರುವ ಪ್ರತಿಕೂಲ ಪರಿಣಾಮಗಳು? ಬಹಳ ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋಗುವ ಸಮಯ, ಅಂದರೆ ಮಕ್ಕಳು ಶಾಲೆಯಲ್ಲಿ ಹೋಗಬೇಕು, ಅಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತ ನಾವು ಸಮಾಜ ಸರಿಯಾಗಿ ನಾವು ಆಲೋಚನೆ ಮಾಡ್ತಿರುವಾಗಲೇ ಆಲ್ ಆಫ್ ಎ ಸಡನ್ ಆಗಿ ಶಾಲೆ ಇಲ್ಲ ಮತ್ತು ಮನೆಯಲ್ಲಿ ಉಳಿಯುವ ಸಂದರ್ಭದಲ್ಲಿ ಈ 1 ವರ್ಷದ ಅವಧಿಯಲ್ಲಿ ಅಥವಾ 1.5 ವರ್ಷದ ಅವಧಿಯಲ್ಲಿ ನಾನು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ಇದ್ದ ಸಂದರ್ಭದಲ್ಲಿ ನಾನು ಗಮನಿಸಿದ್ದು ಮಕ್ಕಳ ಮೇಲೆ ಆಗ್ತಿರುವ ಈ ದೌರ್ಜನ್ಯಗಳಾಗಿರ್ಬೋದು, ಅಬ್ಯೂಸ್ಗಳಿರ್ಬೋದು, ಈ ಬಾಲ್ಯ ವಿವಾಹಗಳು ರಾಜ್ಯದಲ್ಲಿ ಹೈಯೆಸ್ಟ್ ಬಾಲ್ಯ ವಿವಾಹಗಳು ಆಗಿದೆ ಈ ವರ್ಷ, ಕಳೆದ ವರ್ಷ ಕಂಪ್ಯಾರಿಟಿವ್ಲಿ. ದಕ್ಷಿಣ ಕರಾವಳಿ ಭಾಗದ ಜನಕ್ಕೆ ಅದಷ್ಟು ತಟ್ಟಲಿಕ್ಕೆಲ್ಲ ವಿಚಾರ, ಬಟ್ ರಾಜ್ಯದ ಬಹುತೇಕ ಕಡೆಗಳಲ್ಲಿ ನಾವು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಬಾಲ್ಯ ವಿವಾಹ. ಈ ರೀತಿಯಲ್ಲಿ ಮಕ್ಕಳ ಮೇಲೆ ಏನು ದೌರ್ಜನ್ಯಗಳಾಗ್ತಿರುವ ಒಂದು ಕೆಲವೇ ಮಕ್ಕಳ ಸೀಮಿತ ಆಗಿದ್ದು ಇದು ಹೆಚ್ಚಾಗ್ತಾ ಇದೆ. ಅಂದ್ರೆ ಆರೈಕೆ ಪೋಷಣೆಯ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವ ಪರಿಸ್ಥಿತಿ ಬಂದಿದೆ ಮತ್ತು ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಿದೆ, ಲೈಂಗಿಕ ದೌರ್ಜನ್ಯಗಳು ಕೂಡ ಜಾಸ್ತಿ ಆಗ್ತಿದೆ. ಅಂದ್ರೆ ಇದು ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಒಂದು ಕಡೆ ಮಕ್ಕಳು ಶಾಲೆ ಮತ್ತು ಮನೆಯಲ್ಲಿ ಇರಬೇಕಾದದ್ದು, ಎರಡೂ ವಾತಾವರಣ ಬೇಕಾಗುತ್ತೆ. ಈಗ ಒಂದೇ ರೀತಿಯಲ್ಲಿ ಶಾಲೆಯನ್ನು ಬಿಟ್ಟು ನಾವು ಮಕ್ಕಳು ಮನೆಯಲ್ಲಿದ್ದಾಗ ಸೊ ಅದು ಇಂಬ್ಯಾಲೆನ್ಸ್ ಆಗಿ ಬರ್ತಾ ಇದೆ. ಯಾಕಂದ್ರೆ ಜನರಿಗೆ ಯಾವ ರೀತಿಯಲ್ಲಿ ನಾವು ಮಕ್ಕಳನ್ನು ಸುಧಾರಿಸಬೇಕು ಮತ್ತು ಯಾವ ರೀತಿಯಲ್ಲಿ ಟೇಕಪ್ ಮಾಡಬೇಕು,
ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಿರುವಂಥದ್ದು ಕಂಡು ಬಂದ ಸಂದರ್ಭದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಮನೆ ಮತ್ತು ಶಾಲಾ ವಾತಾವರಣ ಬಹಳ ಅಗತ್ಯ ಆಗ್ತದೆ. ಸೊ ಅದು ಬಹುಶಃ ನಾವು 1.5 ವರ್ಷದಿಂದ ಒಂದು ಅವಕಾಶವನ್ನೇ ನಾವು ಅಲ್ಲಿ ಅಂದ್ರೆ ಕೊರೋನಾ ಬಂದ ಮೇಲೆ ಇದು ಸ್ವಲ್ಪ ಚಾಲೆಂಜ್ ಆದ್ರೂ ಕೂಡ ಅಲ್ಲಿ ಕಲಿಯುವಂಥದ್ದು ಅನೇಕ ನಾವು ಮಿಸ್ ಮಾಡಿದ್ದೇವೆ. ಈಗ ನಾವೀಗ ನಾಳೆ ಸ್ಟಾರ್ಟ್ ಮಾಡಿದರೂ ಕೂಡ ನಾವು ಹೊಸ ಸ್ಟಾರ್ಟ್ ಮಾಡೋದು. ಈಗ 1 ವರ್ಷದ ಹಿಂದೆ ನಾವು ನಮ್ಮ ತಜ್ಞರು ಅಥವಾ ಬಹಳ ಮುಖ್ಯವಾಗಿ ವೈದ್ಯಕೀಯ ಲೆವೆಲಲ್ಲಿ ಮತ್ತು ಶಿಕ್ಷಣದಲ್ಲಿ ಕೆಲಸ ಮಾಡ್ತಿರೋರು ಹೇಳಿದ ಪ್ರಕಾರ ಸರ್ಕಾರ ಒಂದು ಸೂಕ್ತವಾದ ನಿರ್ಧಾರವನ್ನು ತಗೊಳ್ತಿದ್ರೆ ಬಹುಶಃ ಸ್ವಲ್ಪ ಕೊರೋನಾ ಬಂದು ಏನಾದರೂ ಇಫೆಕ್ಟ್ ಆಗ್ತದೆ ಅಂತ ಗಾಬರಿ ಇದ್ರೂ ಕೂಡ ಒಂದಷ್ಟು ಲರ್ನಿಂಗ್ಗಳು ನಮಗೆ ಆಗ್ತಾ ಇತ್ತು. ನಾವು ಇನ್ನು ಮುಂದೆ ಕೂಡ ಸಜ್ಜಾಗಿ ಆಗ್ತದೆ, ಅದು ಅವಕಾಶವನ್ನು ಕಳೆದುಕೊಂಡಿದ್ದೇವೆ. ಅದರಿಂದ ಬಹಳ ಮುಖ್ಯವಾಗಿ ಮಕ್ಕಳ ಮೇಲೆ ಆಗ್ತಿರುವ ಈ ದೌರ್ಜನ್ಯಗಳ ಸಂಖ್ಯೆ ಹೆಚ್ಚೆಚ್ಚಾಗುವಂಥದ್ದು, ಅವರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಇದನ್ನು ತಪ್ಪಿಸಲು ಬಹುಶಃ ಶಾಲೆಯನ್ನು ಒಂದು ಹೊಸ ರೀತಿಯಲ್ಲಿ ಅಂದರೆ ಪ್ರಿಕಾಷನ್ ಲೆವೆಲ್ ಅದನ್ನು ತಗೊಂಡು ಹೋಗುವ ಬಹಳ ಅಗತ್ಯ ಇದೆ ಅಂತ ಅನಿಸ್ತದೆ. ಎಸ್, ಪ್ರಕಾಶ್ ಅಂಚನ್ ಅವರೇ, ನಾನು ನಿಮ್ಮ ಕಳೆದ ಈ ಹಿಂದಿನ ಏನು ಕ್ರಾಂತಿಕಾರಿಕ ನಿಮ್ಮ ಸ್ಕೂಲ್ಗಳನ್ನು ಸರ್ಕಾರಿ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿದ ವಿಚಾರಕ್ಕೆ ನಾನು ಆಮೇಲೆ ಬರ್ತೇನೆ. ಎಸ್, ಈಗ ರೆನ್ನಿಯವರು ಹೇಳಿದ ವಿಚಾರಕ್ಕೆ ಮುಂದಕ್ಕೆ ಅದನ್ನೇ ನಾನು ಉಲ್ಲೇಖ ಮಾಡಿ ನಿಮ್ಮ ಹತ್ರ ಕೂಡ ಕೇಳುವಂಥದ್ದು. ನಾವು ಸುದೀರ್ಘ ಕಾಲ ಮಕ್ಕಳಿಗೆ ರಜೆ ಕೊಟ್ಟದ್ದು ಅಥವಾ ಮಕ್ಕಳನ್ನು ಶಾಲೆಯಲ್ಲಿ ಕೂರಿಸಿದ್ದು ಎಲ್ಲೋ ನಾವು ತಪ್ಪಿದೆವು ಅಂತ ಅನಿಸುತ್ತಾ? ಕೋವಿಡ್ ಮಹಾಮಾರಿಯಿಂದ ಅನಿವಾರ್ಯವಾಗಿ ಜಗತ್ತೇ ಒಂದು ಅದನ್ನು ಎದುರಿಸಿ ಈಗ ದೊಡ್ಡವರಿಗೆಲ್ಲ ವ್ಯಾಕ್ಸಿನ್ ಬಂದು ಎಲ್ಲ ರೆಡಿಯಾಗಿದೆ, ಎಲ್ಲ ಪ್ರಿಪೇರ್ ಆಗಿದ್ದಾರೆ. ಈಗ ಕಾಲೇಜ್ ಅವರಿಗೆ ವ್ಯಾಕ್ಸಿನ್ ಎಲ್ಲ ಬಂದಿದೆ, ಅದರ ಬಗ್ಗೆ ಚಿಂತಿಲ್ಲ. ಆದರೆ ಸಣ್ಣ ಮಕ್ಕಳು ಈಗ 1ರಿಂದ ನಮಗೆ 10ನೇ ತರಗತಿ ಮಕ್ಕಳಿಗೆ ಇನ್ನು ವ್ಯಾಕ್ಸಿನ್ ಡಿಸೆಂಬರ್ ತನಕ ಬರ್ಬೋದು. ಆದರೆ ಈಗ 2ನೇ ಅಲೆ ಮುಗಿದೋಯ್ತು, ಇನ್ನು 3ನೇ ಅಲೆ ಇನ್ನು ಡಿಸೆಂಬರ್ ಬರುತ್ತಾ ನವಂಬರ್ ಗೊತ್ತಿಲ್ಲ. ಈಗ ವರದಿಗಳು ಕೇಳ್ತಾ ಇದ್ವಿ. ಆದರೆ ಈ ಮಟ್ಟದಲ್ಲಿ 1.5 ವರ್ಷ ಆಯಿತು. ಈಗ ಕಳೆದ ಬಾರಿ 1ರಿಂದ 2ನೇ ಕ್ಲಾಸ್ಗೆ ಮಗು ಪಾಸ್ ಆಯಿತು, ಈ ವರ್ಷ 2ರಿಂದ 3ನೇ ತರಗತಿ ಪಾಸ್ ಆಯಿತು. ಅವ್ರಿಗೆ ಆಯಿ ಬರ್ತಾ ಇಲ್ಲ, ಆಯಿ ಬರ್ತಾ ಇಲ್ಲ, ಅವರು ಶಾಲೆಗೆ ಬರಲಿಲ್ಲ. ಪಠ್ಯಪುಸ್ತಕವನ್ನು ಮನೆಯಲ್ಲಿ ಕೊಂಡೋಗಿ ಮತ್ತು ಆನ್ಲೈನ್ ಶಿಕ್ಷಣ ಕೆಲವು ಯಾರು ಗ್ರಾಮೀಣ ಪ್ರದೇಶದವರಿಗೆ ಅದು ಮುಟ್ಟಲಿಲ್ಲ. ವಿದ್ಯಾಗಮ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಿದೆ, ಕೆಲವರಿಗೆ ಮುಟ್ಟಲಿಲ್ಲ, ಎಲ್ರಿಗಂತೂ ಮುಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ. ಕರಾವಳಿ ಭಾಗದಲ್ಲಿ ಸ್ವಲ್ಪ ನಡೆದಿದೆ ವಿದ್ಯಾಗಮ. ಆದರೆ ಈ ಬಾರಿ ಏನದು, ನೀವು ವಾರಕ್ಕೆ 1 ದಿನ ಆದರೂ ಶಾಲೆಯಲ್ಲಿ ಪ್ರಾರಂಭ ಮಾಡೋದು ಉತ್ತಮ. ಈಗ ಅನ್ಲಾಕ್ ಆಯಿತು, ಸಾರ್ವಜನಿಕ ಜೀವನದಲ್ಲಿ ಧಾರ್ಮಿಕ ಕ್ಷೇತ್ರಗಳು, ಈ ಎಲ್ಲ ವ್ಯಾಪಾರ ಎಲ್ಲ ಜನ ಓಡಾಡ್ತಾ ಇದ್ದಾರೆ. ಮಕ್ಕಳಿಗೆ ಸುರಕ್ಷಿತ ಶಾಲೆ ಅನ್ನೋದು ನಮ್ಮ ಭಾವನೆ, ಅದು ನಾವಲ್ಲ, ಎಲ್ಲ ರಾಜ್ಯದ ಪೋಷಕರು. ನಮಗೆ ಒಂದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿದ ನಮ್ಮ ಕೇವಲ ದಕ್ಷಿಣ ಕನ್ನಡ ಅಲ್ಲ, ರಾಜ್ಯದ ಒಂದು ಸಮಿತಿಯಾಗಿ ಎಲ್ಲ ಪೋಷಕರು ಹರಳೋದು, ಒಂದು ಶಾಲೆಗೆ ಪ್ರಾರಂಭ ಮಾಡಿ ಮುಖತವಾಗಿ ಶಾಲೆಯಲ್ಲೇ ಬಂದು ಒಂದು ಬೆಂಚಲ್ಲಿ ಒಂದೇ ಮಗುವನ್ನು ಕೂತ್ಕೊಳ್ಳಿಸಿ, ಪರವಾಗಿಲ್ಲ, ವಾರಕ್ಕೆ 2 ದಿನ ಬೇಕಾದ್ರೆ ಪಾಠ ಮಾಡಲಿ. ಈ ಥರ ನಡೆದರೆ ಉತ್ತಮ ಅಂತ ಎಲ್ಲ ಜನರ ಅಭಿಪ್ರಾಯ. ಪೋಷಕರು ಇವತ್ತು ಹಳಲಿದೆ. ಎಸ್ ಪೋಷಕರ ಹಳಲು ಇದೆ. ಅಂದರೆ ನಾವು ರಜೆ ಏನೋ ಅತಿಯಾಗಿ ಇತ್ತು, ಅದು ಏನೋ ರಜೆಯಲ್ಲಿ ಸಂಭ್ರಮ ಇರುವಂಥದ್ದೇ. ಆದರೆ ನಾವು ಸುಮಾರು 1.5 ವರ್ಷ ಕಾಲ ಮಕ್ಕಳನ್ನು ಮನೆಯಲ್ಲಿ ಕಟ್ಟಿ ಹಾಕಿದರೆ ಪೋಷಕರು ಏನು ಮಾಡೋದು, ಮಕ್ಕಳೇನು ಮಾಡ್ಬೋದು? ಪುರುಷೋತ್ತಮ ಅಂಚನವರೇ, ಏನು ಹೇಳ್ತೀರಿ? ಖಂಡಿತವಾಗಿ ಇದು 1.5 ವರ್ಷ ಮಕ್ಕಳಿಗೆ ವಿಶ್ರಾಂತಿ ಕೊಟ್ಟಿದ್ದು ನಿಜವಾಗಿ ಮಕ್ಕಳಿಗೆ ಅದು ಖುಷಿ ಅಂತ ನಾನು ಒಪ್ಪಲಿಕ್ಕಿಲ್ಲ. ಯಾಕಂದರೆ ಈಗ ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಯಾವಾಗ ಶಾಲೆ ಅಂತ ಕೇಳೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ನೀವು ನಂಬ್ತೇ ಇಲ್ಲ, ಸರ್ಕಾರಿ ಶಾಲೆಯ ಮಕ್ಕಳು ಅವರ ಯೂನಿಫಾರ್ಮನ್ನು ಆಗಾಗ ಒಂದ್ಸಲ ಹಾಕ್ತಾ ಇರೋದು. ಅವರು ಒಂದು ಮಗುನಲ್ಲಿ ಕೇಳಿದೆ ನಾನು, ಏನಕ್ಕಪ್ಪ ನೀನು ಆಗ್ತಾ ಇದೆಯಾ ಅಂತ ಕೇಳಿದರೆ ಆ ಮಗು ಹೇಳ್ತಾ ಇದೆ, ಸರ್ ಅದು ನಮ್ಗೆ ಸರ್ಕಾರಿ ಶಾಲೆಯದ್ದು, ಒಂದು ವೇಳೆ ಮರೆತು ಹೋದ್ರೆ ಶಾಲೆಯದ್ದು ನೆನಪು ಮರೆತು ಹೋದ್ರೆ ಅದನ್ನು 1.5 ವರ್ಷ ಅಂತ ಅಷ್ಟು ಸಣ್ಣ ಪುಟ್ಟ ಮಗು ನೆನಪಿಸ್ತಾ ಇದೆ. ಅಂದರೆ ಏನಾಗಿದೆ, ಮಕ್ಕಳಿಗೆ ಕೂಡ ಮನೆಯಲ್ಲಿ ಕೂತು ಬೇಜಾರಾಗಿದೆ. ಇನ್ನೊಂದು ಏನಾಗಿದೆ, ಇವರು ಹೇಳಿದಾಗೆ ಮನೆಯಲ್ಲಿ ಏನೇ ವಾತಾವರಣ ಅದು ಒಂಥರ ಬೇರೆ ರೀತಿಯಲ್ಲಿ ಇರುತ್ತೆ. ನೋಡಿ, ಇವಾಗ ನಮಗೆ ಈ ವ್ಯವಸ್ಥೆ ಹಾಗೆ ಆಗಿದೆ. ಈಗ ಕೊರೋನಾ ಬರ್ತಾ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ಇನ್ನೊಂದು ಅಲೆ ಬರ್ತಾ ಅಂತ ಹೇಳ್ತಾರೆ, ಅದು ಬರುತ್ತೋ ಇಲ್ಲೋ ಅಂತ ಅದೂ ಗೊತ್ತಿಲ್ಲ. ಒಂದು ಊಹಾಪೋಹ ಇರ್ಬೋದು ಅಥವಾ ವೈಜ್ಞಾನಿಕವಾಗಿ ಇದೆಯೋ ನಮ್ಗಂತೂ ಅದು ಗೊತ್ತಿಲ್ಲ. ಬಟ್ ವ್ಯವಸ್ಥೆ ಈ ಥರ ಇರುವಾಗ ನಾವು ಕೆಲವೊಂದು ವ್ಯವಸ್ಥೆಗಳಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ, ಇಲ್ಲ ಅಂತಲ್ಲ. ನಾವು ಅದನ್ನು ಒಂದು ಕಡೆಯಿಂದ ಖಡಾಖಂಡಿತವಾಗಿ ಇದು ಹಾಗೆ ಆಗಲೇಬಾರ್ದು ಅಂತ ಕೂತ್ರೆ ಇಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ. ಯಾಕೆಂದರೆ ನಾವು ಇಲ್ಲಿ ಬೆಳೆಯುವ ಜೀವಗಳಿಗೆ ನಾವು ಇವತ್ತು ದಾರಿಯನ್ನು ತೋರಿಸಬೇಕಾಗಿದೆ, ಏನು ಮಾಡ್ಬೋದು ವ್ಯವಸ್ಥೆ ಅಂತ ಹೇಳಿ. ಅವರಿಗೆ ಮಾಡಬೇಕಾದ ಅವರಿಗೆ ಖುಷಿ ನೋಡಿ. ಈಗ ನಾವು ವ್ಯವಸ್ಥೆ ಬದಲಾವಣೆ ಆಯಿತು, ಈಗ 1ನೇ ಅಲೆ ಬಂತು, ಅದರಲ್ಲಿ ಬಂದಾಗ ಮಧ್ಯದಲ್ಲಿ ಒಂದು ಸಲ ಶಾಲೆ ಓಪನ್ ಆಯಿತು. ಓಪನ್ ಆದಾಗ ವ್ಯವಸ್ಥೆನೇ ಬೇರೆ. ಮಕ್ಕಳಿಗೆ ಆಶ್ಚರ್ಯ. ಬರುವಾಗ ನಮ್ಮ ಶಾಲೆಯಲ್ಲೆಲ್ಲ ಹೇಗೆ ಅಂದರೆ, ಮಕ್ಕಳು ಬಂದಾಗ ಅವರು ಶಾಲೆಯ ಅಂಗಣಕ್ಕೆ
ಒಳಗೆ ಬರೋ ಮುಂಚೆ ಹೊರಗಡೆಯಲ್ಲಿ ಟ್ಯಾಪ್ ಇರುತ್ತೆ, ಕೈಕಾಲೆಲ್ಲ ತೊಳ್ಕೊಂಡು ಬಂದು ಇಲ್ಲಿ ಬಂದು ಪುನಃ ಸ್ಯಾನಿಟೈಸ್ ಮಾಡಿಕೊಂಡು ವ್ಯವಸ್ಥೆ ಟೀಚರ್ ಮಾಡಿರೋದು. ಆಮೇಲೆ ಥರ್ಮಲ್ ಅದು ಸ್ಕ್ಯಾನ್ ಮಾಡಿ ಅದರಲ್ಲಿ ಒಂದು ವೇಳೆ ಟೆಂಪರೇಚರ್ ವ್ಯತ್ಯಾಸ ಇದ್ದರೆ ಆ ಮಗುವಿನ ಪೇರೆಂಟ್ಸನ್ನು ಇಮಿಡಿಯೇಟ್ ಕಳಿಸಿ ಮಗುವನ್ನು ಮನೆ ಕರ್ಕೊಂಡು ಹೋಗಿ ಈ ಥರ ಎಲ್ಲ ವ್ಯವಸ್ಥೆ. ಆ ಮಕ್ಕಳು ಅದಕ್ಕೆ ಆ ವ್ಯವಸ್ಥೆಗೆ ಒಗ್ಗೂಡಿದ್ರು. ಆಮೇಲೆ ಶಾಲೆ ಒಳಗೆ ಬಂದು ಆ ಒಂದು ಅಂತರ, ಸಾಮಾಜಿಕ ಅಂತರ ಅಂದ್ರೆ ಏನು ಅಂತ ಅವರನ್ನು ಕೂರಿಸಿ ಅವರಿಗೆ ಮಾಡೋ ಪಾಠ ಬಹಳ ವ್ಯವಸ್ಥಿತವಾಗಿ ನಡೀತಿತ್ತು ಒಂದು ಸ್ವಲ್ಪ ದಿನ. ಆಮೇಲೆ ಏನಾಯ್ತು, ಅದು ಮತ್ತೆ ಏನೋ ಒಂದು ಅಲವಂತ ಅಂತೇಳಿ ಅದು ಮತ್ತೆ ಇದಾಯ್ತು. ತೊಂದರೆ ಇಲ್ಲ, ಒಪ್ಪೋಣ, ಎಲ್ಲ ಆ ವ್ಯವಸ್ಥೆಗೂ ನಾವು ತಲೆ ಕೊಡಬೇಕು. ಅವರೇ, ಬಹುಶಃ ನಾವು ಏನು ತಗೊಳ್ಳಬೇಕಾದ ಪ್ರಿಕಾಷನರ್ಸ್ ಏನು ಮುನ್ನೆಚ್ಚರಿಕೆ ಕ್ರಮಗಳು ಉಂಟಲ್ಲ, ಬಹುಶಃ ಮನೆಯಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಶಾಲೆಗೆ ಬಂದಾಗ ಮಕ್ಕಳು ಬಾರಿ ಶಿಸ್ತುಬದ್ಧವಾಗಿ ಅದನ್ನು ಪಾಲಿಸ್ತಾರೆ. ಖಂಡಿತ ಖಂಡಿತ. ಯಾಕೆಂದ್ರೆ ಒಂದು ಮಗುವಲ್ಲಿ ನಾವು ಕೇಳಿದಾಗ ಅದು ಹೇಳುತ್ತೆ, ಸರ್ ಇಲ್ಲಾದ್ರೆ ನಮ್ಗೆ ಟೀಚರ್ನ ಭಯ ಇರುತ್ತೆ, ನಾವೆಲ್ಲ ಅದು ಮಾಡ್ತೇವೆ. ಮನೆಯಲ್ಲಿ ಕೈ ತೊಳೆದಿಲ್ಲ, ಒಂದ್ಸಲ ತೊಳೆದ್ರೆ ಮತ್ತೆ ಕೈ ತೊಳೆದಿಲ್ಲ, ಆಟ ಆಡಿಕೊಂಡಿರ್ತಾರೆ, ಪಕ್ಕದ ಮನೆಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಯಾರು ನಿಲ್ಸಕ್ ಆಗಲ್ಲ ಮಕ್ಕಳು. ಯಾಕಂದ್ರೆ ಅವ್ರು ಫ್ರೀ ಬರ್ಡ್ ಆಗಿರ್ತಾರೆ. ಅವ್ರಿಗೆ ಇವಾಗ ಏನಾಗಿದೆ, ಈ ಒಂದು ಸಾಮಾಜಿಕ, ಈಗ ಶಿಕ್ಷಣ ವ್ಯವಸ್ಥೆ ಅಂದ ತಕ್ಷಣ ಬರೀ ಓದುದು ಬರೆಯುವುದಲ್ಲ, ಅಲ್ಲಿ ಸಾಮಾಜಿಕ ಕಳಕಳಿಯೇ ಬೇರೆ ವಿಶೇಷವಾದ, ಅಲ್ಲಿ ಎಲ್ಲವೂ ಮಗು ಕಲಿತದೆ. ಅದಕ್ಕೆ ಈಗ ಅವಕಾಶ ಮಕ್ಕಳಿಗೆ ಇಲ್ಲದೆ ಅದು ಒತ್ತಾಡ್ತಾ ಇದೆ. ಅದನ್ನೆಲ್ಲ ನಾವು ಗಮನಿಸ್ತಾ ಇದ್ದೇವೆ. ಈಗ ನಾವು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಮಾಡಿದ ಮೇಲೆ ಇಡೀ ರಾಜ್ಯದ ಸರ್ಕಾರಿ ಶಾಲೆ ಮತ್ತು ಎಲ್ಲವೂ ಶಾಲೆಗಳನ್ನೆಲ್ಲ ಅಭ್ಯಾಸ ಮಾಡಿದ್ವಿ. ಎಲ್ಲೆಲ್ಲಿ ಹೇಗೆ ಹೇಗೆ ಇದ್ದಾರೆ, ಯಾವ ಏರಿಯಾದಲ್ಲಿ ಏನು ಫೆಸಿಲಿಟಿ ಇದೆ. ಈಗ ಅದು ಬಿಟ್ಟು ನಾವು ರಾಜ್ಯ ಕೂಡ ಹೋಗಿದ್ವಿ. ಕರ್ನಾಟಕ ಮಾತ್ರ ಬಿಟ್ಟು ಹೊರಗಡೆ ರಾಜ್ಯ ಹಾಕಿ ಕೊನೆಗೆ ಜಂತರ್ ಮಂತರಲ್ಲಿ ಅಲ್ಲಿ ಹೋಗಿ ನಾವು ಗೊತ್ತು ಒಂದು ಹೋರಾಟನೂ ಮಾಡಿ ದೊಡ್ಡದು ಅಧ್ಯಾಯ. ಅದರ ಫಲವಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಒಂದು ಘೋಷಣೆ ಕೂಡ ಮಾಡಿತ್ತು, ಒಂದೇ ಶಿಕ್ಷಣ ನೀತಿ ಅಂತ. ಅದು ನಮ್ಮ ಹೋರಾಟದ ಫಲ ಅಂತ ನಾವು ಭಾವಿಸ್ತೀವಿ. ಹಾಗೇನೆ ಮಕ್ಕಳಿಗೆ ಈಗ ನೋಡಿ, ಈ ನಿಟ್ಟಿನಲ್ಲಿ ಇವಾಗ ಬೇಕಾಗಿರೋದು ಶಾಲೆ ಆರಂಭನೆ, ಶಾಲೆಯ ತರಗತಿ ಒಳಗೇ ನಡಿಬೇಕೆಂಬುದು ನಮ್ಮ ಅಂಬೋಣ. ಅದು ಯಾರ್ದು, ನಂದು ವೈಯಕ್ತಿಕ ವಿಚಾರ ಅಲ್ಲ, ಪೋಷಕರಾಗಿ ಕೂಡ ನೀವು ಅದನ್ನು ಹೇಳಲಿಕ್ಕೆ ಹೌದೌದು, ಖಂಡಿತವಾಗಿ ಶಾಲೆಯನ್ನು ಆರಂಭಿಸಲೇಬೇಕು ಅಂತ, ಆರಂಭಿಸಲೇಬೇಕು ಅಂತ ಖಂಡಿತವಾಗಿ. ಇದು ರೆನಿ ಡಿಸೋಜ್ ಅವರೇ, ಎಸ್, ಈಗ ಪುರುಷೋತ್ತಮ ಅಂಚನವರು ಕೂಡ ಮಾತನಾಡುವಾಗ ಸಣ್ಣದಾಗಿ ಉಲ್ಲೇಖ ಮಾಡಿದರು, ಶಾಲೆ ಅಂತ ಹೇಳಿದ್ರೆ ಖಾಲಿದ ಪಾಠ ಮಾತ್ರ ಓದುವಂಥ ಒಂದು ಸ್ಥಳ ಅಲ್ಲ. ಮೀನ್ಸ್ ಮಾನಸಿಕವಾಗಿ ಮಕ್ಕಳು ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಬೆಳೆಯುವಂಥ ಒಂದು ಪರಿಸರ ಅದು. ಸೊ ನಾವು ಅದನ್ನೆಲ್ಲವನಿಗೆ ಬಂದ್ ಮಾಡಿಟ್ಟಾಗ ಆ ಮಕ್ಕಳ ಕಳೆದ ಒಂದು ವರ್ಷ ಆ ಬಾಲ್ಯ ಅದೆಲ್ಲವನ್ನು ಕೂಡ ನಾವು ಅವರಿಂದ ಕಸಿದುಕೊಂಡಿದ್ದೇವೆ. ಎಸ್, ಮತ್ತೆ ಅದನ್ನು ನಾವು ಕಟ್ಟಿಕೊಡಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ, ಏನು ಮಾಡಬೇಕು, ಈ ಮಕ್ಕಳಿಗೆ ಉಂಟಾಗಿರೋ ಈ ಮಾನಸಿಕ ಒತ್ತಡ ಉಂಟಲ್ಲ, ಅದನ್ನು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ? ಅದೇ ಒಂದು ಬಹಳ ಮುಖ್ಯವಾಗಿ ಈಗ ಪುರುಷೋತ್ತಮ ಮತ್ತು ಪ್ರಕಾಶ್ ಅವರು ಹೇಳಿದಾಗೆ ಬಹುಶಃ ಈ ವಿಚಾರಕ್ಕೆ ಒಂದು ಬಹಳ ಮುಖ್ಯವಾಗಿ ಪೋಷಕರ ಧ್ವನಿ ಜಾಸ್ತಿ ಆಗ್ತಾ ಹೋಗ್ಬೇಕಾಗುತ್ತೆ, ಎಲ್ಲ ಕಡೆ ಆಗಬೇಕಾಗುತ್ತೆ ಒಂದು. ಮತ್ತು ನೇರವಾಗಿ ಈಗ ನೀವು ಶಾಲೆಗೆ ಹೇಳುವಾಗ ನಾವು ಈಗಾಗಲೇ ಒಂದು ಅನುಭವವನ್ನು ಕಳ್ಕೊಂಡಿದೆ. ಅಂದರೆ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತಾರೆ. ಅಂದರೆ ಬಿಹೇವಿಯರ್ ಅಂದರೆ ಕಂಪ್ಯಾರಿಟಿವ್ಲಿ ಬೇರೆ ದೇಶದ ಮಕ್ಕಳಿಗೆ ಈ ನಮ್ಮ ಕಂಪೇರ್ ಮಾಡಿದರೆ ಕೋವಿಡ್ಗೆ ಸಂಬಂಧಪಟ್ಟಾಗಿ ಯಾವ ರೀತಿಯಲ್ಲಿ ವರ್ತಿಸಬೇಕೆಂಬುದರ ಉಂಟಲ್ಲ, ಅದು ಬಿಹೇವಿಯರ್ ಆಗಿ ಬರಬೇಕಾಗುತ್ತೆ. ಯಾರೋ ಒಂದು ಹೇಳ್ತಾರೆ ಇದು ಪೇಪರಲ್ಲಿ ಬಂದಿದೆ ಹಾಗೆ ಅಂತಲ್ಲ. ಸೊ ಅದು ನಮ್ಮ ಆಟಿಟ್ಯೂಡ್ ಆಗಿ ಬರಬೇಕಾದ್ರೆ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಅದು ಶಾಲೆಗೆ ಬಂದರೆ ಈಗ ಅವ್ರು ಹೇಳಿದ್ರಲ್ಲ, ಅಲ್ಲಿ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ತಾರೆ. ಈಗ ಸ್ವಚ್ಛತೆ ಬಗ್ಗೆ ಹೇಳುವ, ಕೈ ತೊಳಿಬೇಕಾಗುತ್ತೆ ಅಂತ, ಅಥವಾ ಅಂತರ ಕಾಪಾಡಬೇಕಂದ್ರೆ. ಸೊ ಇದು ನಮ್ಮ ಮಕ್ಕಳಲ್ಲಿ ಬರಬೇಕಾದ್ರೆ ಅದು ವಾತಾವರಣ ನಿರ್ಮಾಣ ಮಾಡಬೇಕು, ಶಾಲೆಯಲ್ಲಿಗೆ ತರಬೇಕಾಗುತ್ತೆ. ನೀವು ಹೇಳಿದಾಗೆ ಇದು ನಾವು ಅವಕಾಶ ಮಾಡಿಕೊಟ್ರೆ ಮಕ್ಕಳಿಗೆ ನಿಜವಾಗಿ ನಾವು ಏನು ಅದು ಕಳ್ಕೊಂಡಿದ್ದೇವೆ ಅದು ತರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇಮಿಡಿಯೇಟ್ ಆಗಿ ನಮಗೆ ಬೇಕಾದದ್ದು, ನೀವು ಹೇಳಿದಾಗೆ ಇಮಿಡಿಯೇಟ್ ಆಗಿ ಆಗಬೇಕಾದದ್ದು ಇಮಿಡಿಯೇಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಬಹುಶಃ ಈಗಾಗಲೇ ಇವರು ಹೇಳಿದಾಗೆ ಮೊದಲನೇ ಥರ ಇರುವುದಿಲ್ಲ. ಸೊ ಅದಕ್ಕೆ ಸರ್ಕಾರ ಕೂಡ ಇಡೀ 45,000ಕ್ಕಿಂತ ಹೆಚ್ಚು ಶಾಲೆಗಳ ಬಗ್ಗೆ ಆಲೋಚನೆ ಮಾಡಬೇಕು. ಎರಡನೇದಾಗಿ ಪ್ರೊಸೀಜರ್ಸ್ಗಳು, ಅಂದರೆ ಈ ಮೊದಲಿದ್ದ ಪ್ರೊಸೀಜರ್ಸೇ ಇಲ್ಲಿ ಶಾಲೆಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಮಕ್ಕಳಿಗೆ ಕೆಲವು ಪ್ರೊಸೀಜರ್ಸ್ಗಳು ಇವರು ಹೇಳಿದಾರಲ್ಲ, ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಥವಾ ಏನಾದರೂ ಜ್ವರ ಅಂದರೆ ಯಾವುದೇ ಬಂದಿರಬಹುದು, ಆಗ ಅದು ನಿಗ್ಲೆಕ್ಟ್ ಮಾಡ್ತಿದ್ರು. ಮೊದಲು ಮಾಡ್ತಿದ್ರು, ಜ್ವರ ಬಂದರೆ ಮನೆಗೆ ಕಳಿಸ್ತಾ ಇದ್ರು. ಬಹುಶಃ ಈ ಟೈಮ್ನಲ್ಲಿ ಕೂಡ ಮಕ್ಕಳ ಅವರ ದೇಹದಲ್ಲಿ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಅದ್ರ ಬಗ್ಗೆ ಏನೋ ತೊಂದರೆ ಆದಾಗ ಅದನ್ನು ನಾವು ಯಾವ ರೀತಿ ವರ್ತಿಸಬೇಕಂತ ಒಂದು ಕಾಮನ್ ಆದ ಒಂದು ಪ್ರೊಸೀಜರ್ಸ್ಗಳು ಇಲಾಖೆಯಿಂದಲೂ ಬರಬೇಕು ಮತ್ತು ಶಾಲೆಗಳಲ್ಲೂ ಪಾಲನೆ ಮಾಡಬೇಕಾಗುತ್ತೆ. ಸೊ ಮೂರನೇದು ನಾನು ಎರಡನೇ ಇನ್ನೂ ಹೇಳುವಂಥದ್ದು ಇರುವಂಥದ್ದು ವ್ಯಾಲ್ಯೂ ಪ್ರಶ್ನೆ ಕೂಡ ಬರ್ತದೆ ಇಲ್ಲಿ. ಡಿಸ್ಕ್ರಿಮಿನೇಷನ್ ಆಗದಾಗ, ಅಂದರೆ ಒಂದು ಮಗು ಏನೋ ಹೆಚ್ಚು ಕಡಿಮೆ ಆಯಿತು, ಏನೋ ಹುಷಾರಿಲ್ಲದಾಗ ಅದನ್ನೊಂದು ಸ್ಪೋರ್ಟಿವ್ ಆಗಿ ತಗೊಂಡು ಮಗುವನ್ನು ಯಾವುದೇ ತಾರತಮ್ಯ ಮಾಡಿದಾಗ, ಈಗ ನಮ್ಮಲ್ಲಿ ಇಡೀ ಒಂದು ಕೊರೋನಾಕ್ಕೆ ಭಯಪಟ್ಟಿದ್ದಾರೆ, ಅಂದರೆ ಇವರು ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ, ತಾರತಮ್ಯ ಇಲ್ಲದೆ ಅಥವಾ ಯಾರ
ಯಾರೋ ಒಬ್ಬರಿಗೆ ರಿಲೇಟಿವ್ಸ್ ಅಥವಾ ಮನೆಯಲ್ಲಿ ಏನಾದಾಗ ಇದಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಮಾಡುವಂಥದ್ದು ದೊಡ್ಡ ಮಟ್ಟದಲ್ಲಿ ನಾವು ಅನುಭವಿಸಿದ್ದೇವೆ. ಅಲೆಯಲ್ಲೂ ಅಷ್ಟೇ, ಎರಡನೇ ಅಲೆಯಲ್ಲೂ ಅಷ್ಟೇ. ಮತ್ತೊಂದು ಸಾಮಾಜಿಕ ನಿರ್ಬಂಧ ಅದು ಗೊತ್ತಿದ್ದೋ ಪ್ರಜ್ಞಾಪೂರ್ವಕವಾಗಿಯೂ ನಾವು ಮಾಡಿಕೊಂಡು ಬಂದಿದ್ದೇವೆ. ಅದು ನೀವು ಹೇಳಿದಾಗೆ ಮಕ್ಕಳಿಗೆ ಅಂತ ಪ್ರತಿಕೂಲ ಪರಿಣಾಮ ನೋಡಿಕೊಳ್ಳೋದು. ಅದಕ್ಕೆ ರೆಡಿ ನಮ್ಮ SDMC ಅವರು, ಟೀಚರ್ಸ್ನವರು, ಪೋಷಕರು ಎಲ್ಲರೂ ಅದಕ್ಕೆ ಇದು ಮಾಡಿ. ಮತ್ತೊಂದು ನೀವು ಹೇಳಿದ ಮುಖ್ಯವಾದ ಅಂಶ, ಈಗ ಲರ್ನಿಂಗ್ ಅನ್ನು ಅನ್ಲರ್ನಿಂಗ್ ಆಗಿದೆ. ಅಂದ್ರೆ ಮಕ್ಕಳು ಮನೆಯಲ್ಲಿದ್ದಲ್ಲಿ ಕಲಿಯಿಲ್ಲ ಅಂತಲ್ಲ, ತುಂಬಾ ವಿಷಯ ಕಲ್ತಿದ್ದಾರೆ, ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಬಟ್ ನಮಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಈ ಕಾನ್ಸೆಪ್ಟ್ಸ್ಗಳೆಲ್ಲ ಅನ್ಲರ್ನಿಂಗ್ ಆಗ್ತಾ ಸಂದರ್ಭದಲ್ಲಿ ಇದನ್ನು ನಾವು ಹೊಸತಾಗಿ ಮಾಡುವಾಗ ಈಗ ಇನ್ನೊಂದು ಭಯ ಇರುವಂತದ್ದು, ಮಕ್ಕಳಿಗೆ ಶಿಕ್ಷೆಗೆ ಒಳಪಡ್ತಾರಾ ಅಂತ ಒಂದು. ಅಂದ್ರೆ ಮಕ್ಕಳಿಗೆ ಅದು ಹೊಸತಾಗಿ ಹೇಳುವ ಪರಿಸ್ಥಿತಿ ಬರ್ತದೆ. ಆಗ ಈ ಶಿಕ್ಷಕರಲ್ಲಿ ಅಥವಾ ನಮ್ಮ ವ್ಯವಸ್ಥೆಯಲ್ಲಿ ಆ ತಾಳ್ಮೆ ಇಲ್ಲದಿದ್ರೆ ಪುನಃ ಮಕ್ಕಳು ಪನಿಷ್ಮೆಂಟ್ಗೆ ಬರುವ ಸಾಧ್ಯತೆಗಳು ಇರುತ್ತೆ. ನಾನು ಈ ನಡುವೆ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲ ಅವರು ನೇರ ಸಂಪರ್ಕದಲ್ಲಿದೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ನಾವು ಇವತ್ತು ಮತ್ತೆ ಶಾಲೆಗಳನ್ನು ತೆರೆಯಿರಿ ಮತ್ತು ಶೀಘ್ರವಾಗಿ ಶಾಲೆಗಳನ್ನು ತೆರೆಯಿರಿ ಅನ್ನುವಂಥ ಒಂದು ಏನು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಶಾಲೆಗಳನ್ನು ತೆರೀಲೇಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದಂಥ ಪ್ರಕಾಶ್ ಅಂಚನ್ ಅವರು, ಆಮೇಲೆ ಸರ್ಕಾರಿ ಶಾಲೆಗಳ ಶಿಕ್ಷಕ ಮತ್ತು ರಕ್ಷಕ ಸಮಿತಿ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ್ ಅಂಚನ್ ಅವರು, ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ರೆನಿ ಡಿಸೋಜ್ ಅವರು ಇದ್ದಾರೆ. ಎಲ್ಲರದ್ದು ಆಶಯ ಸ್ಕೂಲ್ ಓಪನ್ ಆದಷ್ಟು ಶೀಘ್ರವೇ ಆಗಬೇಕು ಅಂತ. ಒಂದು ಸಣ್ಣ ಭಯ ಮತ್ತು ಅಳುಕು ಮತ್ತು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್. ಮಕ್ಕಳನ್ನು ಮತ್ತೆ ಶಾಲೆಗೆ ಕರ್ಕೊಂಡು ಹೋದರೆ ಅದೇನೋ ಮೂರನೇ ಅಲೆ ಮಕ್ಕಳ ಮೇಲೆ ಅಂತೆಲ್ಲ ಹೇಳ್ಕೊಳ್ತಾರಲ್ಲ, ಇದರ ಬಗ್ಗೆ ನಿಮ್ಮದೊಂದು ಧೈರ್ಯದ ಮಾತು ಬೇಕಾಗಿದೆ. ನನ್ನ ಧೈರ್ಯದ ಮಾತಿಗಿಂತ ಹೆಚ್ಚು ನೋಡಿ, ನಾನು ಹೇಳಿದ್ದನ್ನೆಲ್ಲ ಬಹಳ ಸುಲಭದಲ್ಲಿ ಇವ್ರು ಯಾವಾಗ್ಲೂ ಹೀಗೆ ಹೇಳ್ತಾರೆ, ಇವರು ಪ್ರಯೋಜನದ ಉಪಯೋಗ ಇಲ್ಲ ಅಂತ ಹೇಳೋದು ಬಹಳ ಸುಲಭ. ಈಗ ದೇಶವನ್ನು ಆಳ್ತಾ ಇರುವ ಸರ್ಕಾರದ ಮಂತ್ರಿಗಳು ಪಾರ್ಲಿಮೆಂಟಿನಲ್ಲಿ, ನಮ್ಮ ದೇಶದ ಸಂಸತ್ತಿನಲ್ಲಿ ಮಾರ್ಚ್ 19ನೇ ತಾರೀಕು ಪ್ರಶ್ನೆಗೆ ಉತ್ತರ ಕೊಟ್ಟು ಹೇಳಿದ್ದಾರೆ, ಕೊರೋನಾದಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳೋದಕ್ಕೆ ಆಧಾರ ಇಲ್ಲ, 14 ವರ್ಷದ ಒಳಗಿನ ಮಕ್ಕಳಿಗೆ ಕೊರೋನಾದಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ಸಂಸತ್ ಲೋಕಸಭೆಯಲ್ಲಿ ಉತ್ತರ ಹೇಳಿದ್ದಾರೆ. ಇದೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟ ಅಫಿಡವಿಟ್ 3ನೇ ಅಲೆ ಬರುವುದು ಅಂತ ಹೇಳುದು ಕೇವಲ ಊಹಾಪೋಹ, ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳೋದಕ್ಕೆ ಆಧಾರ ಇಲ್ಲ ಅಂತ ಹೇಳಿ. ಮೂರನೇದಾಗಿ ನಮ್ಮ ರಾಜ್ಯದ ಸರ್ಕಾರ ಮಾಡಿದ 3ನೇ ಅಲೆಯ ತಜ್ಞರ ಸಮಿತಿಯವರು ಬಹಳ ಸ್ಪಷ್ಟವಾಗಿ ಶಾಲೆಗಳನ್ನ ತೆರೆಯಲೇಬೇಕು, ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳೋದಕ್ಕೆ ಯಾವುದೇ ಆಧಾರ ಇಲ್ಲ, ಮಕ್ಕಳಿಗೆ ಯಾವುದೇ ಅಪಾಯ ಇಲ್ಲ, ಶಾಲೆಗಳನ್ನ ಕೂಡಲೇ ತೆರೆಯಬೇಕು ಅಂತ ಹೇಳಿದ್ದಾರೆ. ಭಾರತೀಯ ಶಿಶು ತಜ್ಞರ ಸಂಘಟನೆಯ ವತಿಯಿಂದ, ಭಾರತೀಯ ಶಿಶು ತಜ್ಞರ ಸಂಘಟನೆ ರಾಜ್ಯದ ಶಾಖೆ ಅಲ್ಲ, ಇಡೀ ದೇಶದಲ್ಲಿರುವ ಎಲ್ಲಾ ಶಿಶು ತಜ್ಞರು ಪ್ರತಿನಿಧಿಸುವ ಸಂಘಟನೆ, ಅದರ ಹೇಳಿಕೆ ಏನಂತಂದ್ರೆ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ ಕೊರೋನಾದಿಂದ, ಶಾಲೆಗಳನ್ನ ತೆರೀಲೇಬೇಕು ಅಂತ ಅವ್ರು ಕೂಡ ಹೇಳಿದ್ದಾರೆ. ಸರಿ, ಇನ್ನು ಯಾರು ಹೇಳ್ಬೇಕಪ್ಪ ಶಾಲೆಗಳನ್ನ ತೆರಿಬೇಕು, ಮಕ್ಕಳಿಗೆ ತೊಂದರೆ ಇಲ್ಲ ಅಂತ ಹೇಳಿ? ನಾವು ಮತ್ತೆ ಹೇಳ್ತಾ ಇರಬೇಕು. ಅದೇ ಇಲ್ಲಿಗೆ ಬೇರೆ ಏನು ದಾರಿ ನೋಡಿ, ಏನು ಈ ಸರ್ಕಾರಕ್ಕೆ, ನಮ್ಮ ರಾಜ್ಯದ ಸರ್ಕಾರಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಷ್ಟ ಆಗಿ ಹೋಗಿದೆ. ಯಾವ ಸರ್ಕಾರ ತಜ್ಞರ ಸಮಿತಿಯನ್ನ ನೇಮಕ ಮಾಡಿತ್ತೋ, ಅದೇ ಸಮಿತಿ ಏನು ಶಾಲೆ ತೆರಿಬೇಕಂತ ಹೇಳಿತ್ತೋ, ಅದನ್ನ ಕೇಳಿದ ಸಚಿವರು ಬೆಳಿಗ್ಗೆ 8 ಗಂಟೆಗೆ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದ ಅಂದ್ರೆ, ತಜ್ಞರ ಸಮಿತಿ ಡಾಕ್ಟರ್ ನನ್ನ ಹೆಸರನ್ನು ಕೂಡ ಹೇಳಿದ್ರಂತವ್ರು, ಶ್ರೀನಿವಾಸ ಕಕ್ಕೆಲ ಕೂಡ ಹೇಳಿದ್ದಾರೆ, ಮಕ್ಕಳಿಗೆ ಕೊರೋನಾದಿಂದ ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಸಭೆಯಲ್ಲಿ ನಾನು ಶಾಲೆ ತೆರೆಯುವ ಬಗ್ಗೆ ನಿರ್ಧರಿಸಿದೆ ಅಂತ ಹೇಳಿ ಸಭೆಯ ಒಳಗೆ ಹೋಗಿ 3 ಗಂಟೆಗೆ ಬಂದುಬಿಟ್ಟು ನಾನು ಇನ್ನೊಂದು ಸಮಿತಿಯನ್ನ ಮಾಡ್ತೇನೆ, ಶಾಲೆ ತೆರೆಯುವ ಬಗ್ಗೆ ನಿರ್ಧರಿಸುವ ಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ನಾನು ನಿಮ್ಮಲ್ಲಿ ಈಗ ಯಾರು ನಾಯಕರು ಏನು ಬಂದಿದ್ದಾರೆ ಶಾಲೆಗಳನ್ನು ನಡೆಸುವವರು, ಸ್ವಾಮಿ ದಯಮಾಡಿ ನೀವೇ ಶಾಲೆಗಳನ್ನ ತೆರೆದು ಬಿಡಿ, ಈ ಸರ್ಕಾರಕ್ಕೆ ನಿರ್ಧಾರ ಮಾಡುವ ನಷ್ಟ ಆಗಿದೆ, ಸಾಮರ್ಥ್ಯ ನಷ್ಟ ಆಗಿದೆ, ಯಾರ್ಯಾರು ನೀವು ಹೆಚ್ಚವರಿದ್ದೀರಿ ದಯಮಾಡಿ ಶಾಲೆಗಳನ್ನ ತೆರೀರಿ. ಯಾರಿಗೆ ಶಾಲೆಗೆ ಬರ್ಲಿಕ್ಕೆ ಮನಸ್ಸುಂಟು, ಮಕ್ಕಳಿಗೆ ಶಾಲೆಗೆ ಕಳಿಸ್ಲಿಕ್ಕೆ ಮನಸ್ಸುಂಟು, ಧೈರ್ಯ ಉಂಟು ಎತ್ತವರಿಗೆ ಶಾಲೆಗಳನ್ನ ತೆರೀರಿ. ಯಾರಿಗೆ ಶಾಲೆಗೆ ಕಳಿಸುವ ಧೈರ್ಯವಿಲ್ಲ, ಮನಸ್ಸಿಲ್ಲ, ಅವ್ರ ಮನೆಯಲ್ಲೇ ಇರ್ಲಿ, ಅವರ ಮಕ್ಕಳ ಭವಿಷ್ಯ ನಿರ್ಣಯ ಮಾತ್ರ ಆಗ್ಲಿ. ಎಲ್ಲರ ಮಕ್ಕಳ ಭವಿಷ್ಯ ಯಾಕೆ ನಿರ್ನಾಮ ಮಾಡಬೇಕು? ಏನು ಆಕಾಶದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಕೊರೋನಾದಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ,
ಈ 1.5 ವರ್ಷದಲ್ಲಿ ಮಕ್ಕಳಿಗೆ ಏನೇನು ಸಮಸ್ಯೆ ಆಗಿಲ್ಲ. ಇನ್ನು ನೀವು ಯಾವುದೇ ಅಲೆ ಹೆಸರು ಕೊಡಿ, 3ನೇ ಅಲೆ ಹೇಳಿ, 4ನೇ ಅಲೆ ಹೇಳಿ, 10ನೇ ಅಲೆ ಹೇಳಿ, ಮಕ್ಕಳಿಗೆ ಏನು ಸಮಸ್ಯೆ ಆಗೋದಿಲ್ಲ. ದಯಮಾಡಿ ಮಕ್ಕಳ ಭವಿಷ್ಯವನ್ನ ನಿರ್ನಾಮ ಮಾಡಬೇಡಿ. ಶಾಲೆಯನ್ನ ನಾಳೆಯಿಂದಲೇ ಆರಂಭ ಮಾಡಿ. ಎಸ್ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ಮಾತು ಬೇಕಾಗಿತ್ತು. ಎಸ್ ಥ್ಯಾಂಕ್ ಯು. ಎಸ್, ಇದು ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲ ಅವರು ಹೇಳಿರುವಂಥ ಭಾರಿ ಖಡಕ್ ಆದಂಥ ಅಭಿಪ್ರಾಯ. ಎಸ್, ಅವರು ಉಲ್ಲೇಖ ಮಾಡಿದರು, ಕೇಂದ್ರ ಸರ್ಕಾರ ಲೋಕಸಭೆಯಲ್ಲೇ ಹೇಳಿತ್ತು 3ನೇ ಅಲೆ ಅಥವಾ ಏನೋ ಮಕ್ಕಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯ ಹೇಳಿದ ವರದಿಯ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಕೂಡ ಪ್ರಕಟಿಸಿತ್ತು. ಜೊತೆಗೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಅಫಿಡವಿತ್ನಲ್ಲಿ ಕೂಡ ಹೇಳಿತ್ತು, ಮಕ್ಕಳಿಗೆ 3ನೇ ಅಲೆ ಇರಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಇರಲಿ ಕೊರೋನಾದಿಂದ ಯಾವುದೇ ರೀತಿಯ ಅಪಾಯ ಇಲ್ಲ ಅನ್ನೋದನ್ನು. ಮತ್ತೆ ಇನ್ನು ಕರ್ನಾಟಕ ಸರ್ಕಾರದ ತಜ್ಞರ ಸಮಿತಿ, ಕರ್ನಾಟಕ ಸರ್ಕಾರ ನೇಮಕ ಮಾಡಿದಂಥ ಕೋವಿಡ್ ತಜ್ಞರ ಸಮಿತಿ ಕೂಡ ಹೇಳಿತ್ತು, ಯಾವುದೇ ರೀತಿಯಾಗಿ ಮಕ್ಕಳಿಗೆ ತೊಂದರೆ ಆಗೋ ಸಾಧ್ಯತೆಗಳು ಇಲ್ಲ ಅಂತ. ಜೊತೆಗೆ ಭಾರತೀಯ ಶಿಶು ಆಗಿದೆ. ಎಸ್, ನಾವು ಶಾಲೆಗಳನ್ನು ತೆರೆಯಲಿಕ್ಕೆ ಸಿದ್ಧರಾಗೋಣ ಅಂತ. ಎಸ್, ತಜ್ಞರ ಸಮಿತಿಯ ಡಾಕ್ಟರ್ ದೇವಿ ಶೆಟ್ಟಿ ಅವರು ಕೂಡಲೇ ಎಲ್ಲ ಅಧ್ಯಯನ ಅದರ ಸ್ಟಡಿ ಮಾಡಿ ಅವರೊಂದು ವರದಿ ಕೊಡ್ತಾರೆ ಸರ್ಕಾರಕ್ಕೆ, ಶಾಲೆಯನ್ನು ತೆರೆಯಬಹುದು. ಹೌದು, ಮಾಧ್ಯಮದಲ್ಲಿ ನೋಡಿದೆ ಇದನ್ನು ಅವರು ಉಲ್ಲೇಖ ಈಗ ನಮ್ಮ ಈ V4 ಚಾನಲ್ ಈಗ ಉಲ್ಲೇಖ ಮಾಡಿದ್ದಾರೆ. ಎಸ್ ಎಸ್ ನಡುವೆ ಡಾಕ್ಟರ್ ಮೋಹನ್ ಆಳ್ವ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಆಳ್ವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಪ್ರಕಾಶ್ ಅಂಚನವರು, ಪುರುಷೋತ್ತಮ ಅಂಚನವರು, ರೆನ್ನಿ ಡಿಸೋಜ ಅವರು ಎಲ್ಲರೂ ಕೂಡ ಶಾಲೆಗಳನ್ನು ಅತ್ಯಂತ ಶೀಘ್ರವಾಗಿ ಆರಂಭಿಸಬೇಕು ಅನ್ನುವಂತ ಒಂದು ಅಭಿಯಾನದ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ನಾವು ಸುಮಾರು 1.5 ವರ್ಷ ನಮ್ಮ ಸ್ಕೂಲ್ ಮಕ್ಕಳನ್ನು ಮನೆಯಲ್ಲೇ ಕೂರಿಸಿದೆವು ಕಲಿಯಬೇಕಾದ ಅವಧಿಯಲ್ಲಿ. ಎಸ್, ಏನ್ ಹೇಳ್ತೀರಿ ಸರ್, ಏನ್ ಹೇಳ್ತೀರಿ? ಏನು ಇದೆ ಹಿಂದೆ ಎಲ್ಲ ಸ್ಕೂಲ್ ನಡೆಸುವವರು ಹೇಳಿದಾರ, ನಾನು ಹೇಳುದಿಷ್ಟೇ, ಇದು ನಾಚಿಕೆ ವಿಷಯ. ಇನ್ನೂ ಒಂದು ಇಂಥ ಸಂದರ್ಭದಲ್ಲಿ ಒಂದು ಶಾಲೆಗಳನ್ನು ಇನ್ನೂ ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಎಷ್ಟು ಸಮಯ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಕೇಳುದು. ಎಷ್ಟು ಸಮಯ ಹೀಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ? ಇದು ಅರ್ಥ ಇಲ್ಲದಂತ ಮಾತು. ಅತಿ ಶೀಘ್ರವಾಗಿ ಈಗ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಎಲ್ಲಾ ಶಿಕ್ಷಣ ವ್ಯವಸ್ಥೆಗಳು ಪ್ರಾರಂಭ ಆಗಬೇಕು ಅಂತ ಹೇಳುದು. ಇಡೀ ಜಗತ್ತನ್ನು ತೆಗೆದು ನೋಡಿ, ಎಷ್ಟು ರಾಷ್ಟ್ರಗಳಲ್ಲಿ ಈಗ ಹಿಂದಿನ ಹಾಗೆ ಎಲ್ಲಾ ಕಡೆಯಲ್ಲೂ ಶಾಲೆ ಪ್ರಾರಂಭ ಆಗಿದೆ ಎಂಬುದನ್ನು ಒಮ್ಮೆ ಇಡೀ ಜಗತ್ತನ್ನು ತೆಗೆದು ನೋಡ್ಲಿ, ಆಗ ಗೊತ್ತಾಗ್ತದೆ. ಇವತ್ತು ಈ ನಮ್ಮ ದೇಶದಲ್ಲಿ ಅತಿ ಶೀಘ್ರವಾಗಿ ನಾವು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ಹೇಳುದು. ಎಸ್ 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 ಸರ್. ಈಗ ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಲೋಕಸಭೆಯಲ್ಲಿ ಕೂಡ ಹೇಳಿತ್ತು ಮಕ್ಕಳಿಗೆ ಏನು ತೊಂದರೆ ಇಲ್ಲ ಅಂತ. ಆಮೇಲೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿತ್ನಲ್ಲಿ ಕೂಡ ಹೇಳಿತ್ತು ಮಕ್ಕಳಿಗೇನು ತೊಂದರೆ ಆಗುದಿಲ್ಲ ಅಂತ. ಆಮೇಲೆ ಭಾರತೀಯ ಶಿಶು ತಜ್ಞರ ಸಮಿತಿ ಕೂಡ ಹೇಳಿತ್ತು ಮಕ್ಕಳಿಗೇನು ತೊಂದರೆ ಇಲ್ಲ ಅಂತ. ಕರ್ನಾಟಕದ ಕೋವಿಡ್ ತಜ್ಞರ ಸಮಿತಿ ಕೂಡ ಹೇಳಿತ್ತು ಮಕ್ಕಳಿಗೇನು ತೊಂದರೆ ಇಲ್ಲ ಅಂತ. ಜೊತೆ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟ WHO ಇರ್ಬೋದು, ಎಲ್ಲವೂ ಇದನ್ನು ಶಾಲೆಯನ್ನು ಪ್ರಾರಂಭಿಸಬೇಕು ಅಂತಲೇ ಹೇಳಿದ್ದಾರೆ. ಸೊ ನೀವು ಕೂಡ ನಿಮ್ಮ ಧ್ವನಿ ಕೂಡ ಶಾಲೆ ಆದಷ್ಟು ಬೇಗ ಆರಂಭವಾಗಲಿ ಅಂತಲೇ. ಖಂಡಿತ ನಾನು ಬಹಳ ಬಲವಾಗಿ ಹೇಳ್ತಾ ಇದ್ದೇನೆ. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಮತ್ತೆ ಇದರಿಂದ ಬೇಕು ಅಂತಲೇ ಇಲ್ಲ, ಇದು ಬೇಗ ನಾವು ಪ್ರಾರಂಭ ಮಾಡ್ಲೇಬೇಕು. ಇಲ್ಲದೆ ಹೋದ್ರೆ ಮಕ್ಕಳ ಸ್ವಭಾವ ಇಡೀ ನಮ್ಮ ವಿದ್ಯಾರ್ಥಿಗಳ ಈಗ ಪ್ರಶ್ನೆ ಇದು ನಮ್ಮ ದೇಶದಲ್ಲಿ 35 ಕೋಟಿ ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ರಾಜ್ಯದಲ್ಲೂ 1 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳನ್ನು ಈ ರೀತಿ ವಿದ್ಯಾಭ್ಯಾಸದಿಂದ ದೂರವಿಟ್ಟರೆ ಅವರ ಸ್ವಭಾವಗಳು, ಮುಂದಿನವರ ಫ್ಯೂಚರ್ಗಳು ಇದೆಲ್ಲವೂ ಇವತ್ತು ಬಹಳಷ್ಟು ತೊಂದರೆಗೆ ಬೀಳುವ ಸಾಧ್ಯತೆ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಶಾಲೆ ಆರಂಭ ಆಗಲೇಬೇಕು ಮಕ್ಕಳ ಭವಿಷ್ಯದ ಒಂದು ಕಾರಣಕ್ಕಾಗಿ. ಎಸ್ ಎಸ್ ಸರ್, ಎಸ್ ಸರ್. ಸರ್ ಧನ್ಯವಾದಗಳು ನಿಮ್ಮ ಒಂದು ಪ್ರೀತಿಯ ನುಡಿಗೆ ಮತ್ತೊಂದು ನಿಮ್ಮ ಆಗ್ರಹ, ನಿಮ್ಮ ಧ್ವನಿ. ಎಸ್, ಒಬ್ಬ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಡಾಕ್ಟರ್ ಮೋಹನ್ ಆಳ್ವ ಅವರು ಏನು ಶಾಲೆಗಳನ್ನು ಆದಷ್ಟು ಶೀಘ್ರವಾಗಿಯೇ ತತ್ಕ್ಷಣಕ್ಕೆ ಆರಂಭಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಎಸ್ ಪ್ರಕಾಶ್ ಅಂಚನವರೇ, ಡಾಕ್ಟರ್ ಕಕ್ಕಿಲಾಯರ್ ಕೂಡ ಎಲ್ಲ ವರದಿಗಳನ್ನು ಹೇಳಿದರು. ಎಸ್, ನೀವು ಕೂಡ ದೇವಿ ಶೆಟ್ಟಿಯವರ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ. ಎಸ್, ಹೇಳಿ. ಈಗ ಇಡೀ ರಾಜ್ಯದಲ್ಲಿ ಎಸ್ ಶಾಲೆಗಳನ್ನು ಅತಿ ಶೀಘ್ರವಾಗಿ ಓಪನ್ ಅಪ್ ಮಾಡಬೇಕಾದ ಅಭಿಯಾನದ ಬಗ್ಗೆ. ಎಸ್, ರಾಜ್ಯದ ಪೋಷಕರಲ್ಲಿ ಒಂದೇ ಮನವಿ, ಈಗ ನಮ್ಮ V4 ಚಾನಲ್ ನೋಡುವಂತ ಎಲ್ಲ ಪ್ರೇಕ್ಷಕ ಬಂಧುಗಳಲ್ಲಿ ಪೋಷಕರು ಇರಬಹುದು. ಈಗ ಪೋಷಕರು ಹೇಳ್ಬೇಕಷ್ಟೇ, ಇದು ಪೋಷಕರು ಎದ್ದೇಳ್ಬೇಕು, ಎಲ್ಲ ಮಕ್ಕಳೇ ಹೌದು ಎದ್ದೇಳ್ಬೇಕು. ಈಗ ಅವರಿಂದ ಧ್ವನಿ ಕೇಳಬೇಕು ಸರ್ಕಾರಕ್ಕೆ.
ಈಗ ನಾವು ಎಷ್ಟು ಮಾತಾಡಿದ್ರು ನಮ್ಮ ಶಾಲೆ ಆಗಿರ್ಬೋದು ಅಥವಾ ನಾವೊಂದು ಒಂದಷ್ಟು ರಾಜ್ಯದ ಸ್ಟಡಿ ಮಾಡಿದ ಶಾಲೆಗಳಿರ್ಬೋದು, ಎಲ್ಲ ಪೋಷಕರು ನಮ್ಮಕ್ಕೆ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಕೇಳುವಂಥದ್ದು ಅಂದ್ರೆ ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲ್ ಮಾಡಿದ್ದೇವೆ, ಮನವಿ ಮಾಡಿದ್ದಾರೆ. ಈಗ ಅವರ ಹತ್ತಿರ ಹೋಗಿ ಮನವಿ ಕೊಡ್ಲಿಕ್ಕಿದೆ, ಬರುವ ವಾರ ಹೋಗ್ತಾ ಇದ್ದೀವಿ. ಅವರಿಗೆ ಇದರ ಬಗ್ಗೆ ಮನವರಿಕೆ ಮಾಡ್ತೀವಿ. ಈ ತರ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಆನ್ಲೈನ್ ಶಿಕ್ಷಣದ ಬಗ್ಗೆ ಮತ್ತು ಒಂದು ವಿದ್ಯಾಗಮದ ಬಗ್ಗೆ. ಈಗ ಸರ್ಕಾರ ಇದನ್ನೇ ಮೋಸ್ಟ್ಲಿ ಶಿಕ್ಷಣ ಇಲಾಖೆಯವರು ಇದನ್ನೇ ಮಾಡ್ಲಿಕ್ಕೆ ಒಪ್ಕೊಳ್ತಾರೆ ಗೊತ್ತಿಲ್ಲ. ಆದ್ರೆ ಇದು ಗ್ರಾಮೀಣ ಪ್ರದೇಶದವರಿಗೆ ಮುಟ್ಟುವುದಿಲ್ಲ. ಏನಾದ್ರೂ ಒಂದು ದಿವಸ ಅಥವಾ 2 ದಿವಸ ಶಾಲೆಯಲ್ಲಿ ಆನ್ಲೈನ್ ಶಿಕ್ಷಣ ಗ್ರಾಮೀಣ ಮಟ್ಟದವರಿಗೆ ಮುಟ್ಟುವುದಿಲ್ಲ ಅಂತ ನೀವು ಹೇಳುವಂತ. ಹೌದು ಸರ್, 100ಕ್ಕೆ 100. ಎಸ್, ಇದು ಸರ್ಕಾರನೇ ಕೊಟ್ಟಿರುವಂತಹ ವರದಿ. ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ಮೊನ್ನೆ ದಿವಸ ಕೊಟ್ಟಿರುವಂತಹ ವರದಿ. ಕರ್ನಾಟಕ ರಾಜ್ಯದಲ್ಲಿ 30 ಲಕ್ಷ ಮಕ್ಕಳು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಸರ್ಕಾರನೇ ಕೊಟ್ಟಿರುವಂತದ್ದು. ಅದೇ ವರದಿ ಹೇಳುತ್ತೆ ಬಿಹಾರದಲ್ಲಿ 1 ಕೋಟಿ ಮಕ್ಕಳು ಏನು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ. ಸೊ ಸರ್ಕಾರ ಕೊಟ್ಟಿರುವ ವರದಿಯಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆನೇ ಇರಬಹುದು, ಬಹುಶಃ ಅದಕ್ಕಿಂತ ದೊಡ್ಡ ಸಂಖ್ಯೆನಲ್ಲೇ ಏನು ಮಕ್ಕಳು ಆನ್ಲೈನ್ ಶಿಕ್ಷಣದಿಂದ ಕೂಡ ವಂಚಿತರಾಗಿದ್ದಾರೆ. ಎಸ್ ಇದು ಅಂಚನವರೇ ಅಥವಾ ಪುರುಷೋತ್ತಮ ಅಂಚನವರೇ ಹೇಳಿ. ಅದೇ ಬಹಳ ಈಗ ಡಾಕ್ಟರ್ ಮಾತಾಡಿದ್ರು, ಶಿಕ್ಷಣ ಪ್ರೇಮಿಗಳು ಮಾತಾಡಿದ್ರು. ನಮ್ಗೆ ಒಂದು ಈಗ ನೋಡಿ ಎಲ್ಲರ ಒಂದು ತುಡಿತ ಇದೆ. ಈಗ ಆಗ್ರಹ ಏನಿದೆ ಅಂದ್ರೆ ಯಾವಾಗ ಶಾಲೆ ಆರಂಭ ಆಗುವಾಗ ಎಲ್ರೂ ಇದೆ, ಬಟ್ ಅದಕ್ಕೊಂದು ವೇದಿಕೆ ಬೇಕೆ. ಈಗ ನಾವುಗಳಲ್ಲಿ 3 ಜನ ಇರಬಹುದು, ನಾವು ಬಂದಿರೋದು ನಮ್ಮ ವೈಯಕ್ತಿಕವಾಗಿ ಅಲ್ವೇ ಅಲ್ಲ, ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ. ಖಂಡಿತವಾಗಿ ನಮ್ಮ ಹಿಂದೆ ಪೋಷಕರು ಏನ್ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾರೆ. ಸರ್ ನಮ್ಗೆ ಜೂನ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ, ನಂಬ್ತೀರಿ ಎಲ್ಲೋ ಗೊತ್ತಿಲ್ಲ ಸರ್, ಯಾವಾಗ ಶಾಲೆ ಸರ್, ಯಾವಾಗ ಶಾಲೆ? ಅದು ಆಗುತ್ತೆ ಸರ್, ನೀವು ಶಾಲೆ ಆರಂಭ ಮಾಡಲಿಲ್ಲ ಅಂದ್ರೆ ಇಲ್ಲಿಯ ಮಕ್ಕಳ ಪರಿಸ್ಥಿತಿ ನಮ್ಗೆ ಆಳ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಹೇಳೋದೇನು, ಮಕ್ಕಳನ್ನ ನಮ್ಮ ಮನೆಯಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ಅವ್ರು ಪೋಷಕರೇ ಇರಬಹುದು. ಏನಕ್ಕೆ ಅಂದ್ರೆ ಅವ್ರು 1 ತಿಂಗಳು 1 ವಾರ ಅದಕ್ಕೊಂದು ಟೈಮ್ ಇದೆ. ಇದು 1.5 ವರ್ಷ ಮಗು ಮನೆಯಲ್ಲಿ ಇದ್ರೆ ಅದು ಒಂದು ಮಗುವ 2, 3 ಒಂದೊಂದು ಮನೆಯಲ್ಲಿ. ಈಗ ನೀವು ಉದಾಹರಣೆ ಇಟ್ಕೊಳ್ಳಿ, 3 ಮನೆಯಲ್ಲಿ ಇವತ್ತೊಂದು ನಾನೊಂದು ಮಾತು ಕಡೆ ಬಂತು ಸರ್, ನಾವು 3 ಜನ ಮನೆಯಲ್ಲಿ ಇದ್ದೇವೆ. 3 ಜನದಲ್ಲಿ ಒಬ್ರು SSLC, 2 ಮೊಬೈಲ್ ಇರುವುದು, ಒಂದು ತಂದೆಯಲ್ಲಿ ಒಂದು ತಾಯಿಯಲ್ಲಿ. ತಂದೆ ಹೊರಗೆ ಕೆಲಸ ಹೋಗುದು, ಅವು ಮಗು SSLC ಮಗು ಹೇಳ್ತಾರೆ ನನಗೆ ಮೊಬೈಲ್ ಒಂದು ನನಗೇ ಬೇಕು, ಯಾಕಂದ್ರೆ ಇಂಪಾರ್ಟೆಂಟ್ ಅದು SSLC ಎಂಬುದು. ಇನ್ನು ಉಳಿದವ್ರಿಗೆ ಏನ್ ಮಾಡ್ಬೇಕು ಕೇಳ್ತಾ ಇದ್ದೆ. ಇಲ್ಲಿ ಏನಾಗಿದೆ ನಾವು ಹೇಳಬಾರ್ದು, ಮೊಬೈಲ್ ಅಂಗಡಿಯವರಿಗೂ ವ್ಯಾಪಾರ ಆಯ್ತು ಅಷ್ಟೇ, ಹೊಸ ಮೊಬೈಲ್ ಎಲ್ಲ ಬರ್ತಾ ಇದೆ. ಬಟ್ ಏನು ನೆಟ್ವರ್ಕ್ ಇಲ್ಲ ನೋಡಿ ಸರ್, ನೆಟ್ವರ್ಕ್ ಇಲ್ಲ. ನಾನು ಹೇಳುವುದು ಏನಂದ್ರೆ ನಮ್ಮದೊಂದು ಮನವಿ ಏನಂತ ಹೇಳಿದ್ರೆ, ತಜ್ಞರಲ್ಲಿ ನಾವು ಯಾವುದೇ ಸರ್ಕಾರವನ್ನು ದೂರ್ತಾ ಇಲ್ಲ, ಸರ್ಕಾರದ ಪರವಾಗಿ ನಾವು ಮಾತಾಡ್ತಿದ್ರೆ. ಯಾಕಂದ್ರೆ ನಾವು ತಜ್ಞರಲ್ಲಿ ಮನವಿ ಮಾಡೋದು, ಯಾರಾದ್ರೂ ನೀವು ಬೇಡ ಅಂತ ಹೇಳುದಿದ್ರೆ, ಅಥವಾ ಈಗ ಉದಾಹರಣೆ ನೀವು ಅಲ್ಲಿ ಕೂತು ಹೇಳಿದ್ರಿ ಆನ್ಲೈನ್ ಶಿಕ್ಷಣ ಕೊಡಿ ಅಥವಾ ವಿದ್ಯಾಗಮ ಕೊಡಿ ಅಂತ ಹೇಳಿದ್ರಿ. ಈಗ ಆನ್ಲೈನ್ ಶಿಕ್ಷಣ ನೀವು ಎಲ್ಲಿ ಕೂತು ಸರ್ವೆ ಮಾಡಿದ್ದೀರಿ? ಸಿಟಿಯವರಿಗೆ ಆಗುತ್ತೆ, ನಾನು ಒಪ್ತೀನಿ. ಹಳ್ಳಿಗೆ ಬನ್ನಿ ಅಂತೆ, ಒಂದೊಂದು ಮನೆ ಎಷ್ಟು ದೂರ ಇದೆ, ಯಾವ ಗುಡ್ಡದ ಮೇಲೆ ಇದೆ, ಅಲ್ಲಿಗೆ ನೆಟ್ವರ್ಕ್ ಸಿಗುತ್ತಾ, ಅಥವಾ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ಅದು ಯಾವ ಮನೆಯಲ್ಲಿ ಟಿವಿ ಚಾಲು ಇದೆ, ಆ ಟಿವಿ ಚಾಲಾಗಬೇಕು, ಕರೆಂಟ್ ಬೇಕು, ಕರೆಂಟ್ ಇದೆಯಾ? ಎಷ್ಟು ಒಂದಕ್ಕೊಂದು ಎಲ್ಲ ಪರ್ಯಾಯ ವ್ಯವಸ್ಥೆಗಳು ಸರಿಯಾಗಿದ್ರೆ ಮಾತ್ರ ಈ ವ್ಯವಸ್ಥೆಗಳು. ಇಲ್ಲಾಂದ್ರೆ ನಾವು ಮಕ್ಕಳಿಗೆ ಅದೇ ನೀವು ಹೇಳಿದಾಗೆ ಏನು ಈಗ ರಿಪೋರ್ಟೇ ಬಂದಿದೆ, ಎಷ್ಟು ಲಕ್ಷ ವಂಚಿತರಾಗಿದೆ. ಲಕ್ಷ ಮಂದಿ ಅಧಿಕೃತವಾಗಿ ಕರ್ನಾಟಕದ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಲ್ಲಿ ಕೊಟ್ಟಿರುವಂತ ಲೆಕ್ಕಾಚಾರ 30 ಲಕ್ಷ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ. ಹಾಗಿದ್ರೆ ನೋಡಿ ಸರ್, ಇನ್ನೊಂದು ಶಾಲೆಯಲ್ಲಿ ತರಗತಿಗಳನ್ನು ಆರಂಭ ಮಾಡೋದಕ್ಕೆ ಏನು ತೊಂದರೆ ಇದೆ ಅಂತ ಬರುತ್ತೆ ನಮ್ಗೆ. ತೊಂದರೆ ಏನು? ಶಾಲೆಯ ಒಳಗೆ ನೋಡಿ, ಈಗ ಇಡೀ ಬಸ್ಸಲ್ಲಿ ಈಗ 100% ಕೊಟ್ಟಿದ್ದಾರೆ, ಅನ್ಲಾಕ್ ಆಗಿದೆ, ಅಲ್ಲೆಲ್ಲ ನೇತಾಡ್ಕೊಂಡು ಅಲ್ಲಿ ಶಿಸ್ತು ಎಂಬುದು ಇರುವುದಿಲ್ಲ ನೋಡಿ. ಮಾರ್ಕೆಟ್ ಅಲ್ಲಿ ಇದೆ, ಶಿಸ್ತು ಇಲ್ಲ ಎಲ್ಲಿಯೂ. ಆದ್ರೆ ಶಾಲೆಗೆ ಬನ್ನಿ ಅಂತೆ, ಶಾಲೆಯ ತರಗತಿ ಖಂಡಿತವಾಗಿ ಶಿಸ್ತು ಇದೆ. ಇದು ಅಂಚನವರೇ ಈಗ ನಾವು ಆವಾಗ ಮಾತಾಡುವಾಗ ಕೂಡ ಏನು ಈ ಕೋವಿಡ್ ಪ್ರೋಟೋಕಾಲ್, ಶುಚಿತ್ವದ ಬಗ್ಗೆ, ಸ್ಯಾನಿಟೈಸೇಷನ್, ಸಾಮಾಜಿಕ ಅಂತರ, ಇದನ್ನೆಲ್ಲ ಕಾಪಾಡಲಿಕ್ಕೆ ಶಾಲೆ ಒಂದು ಒಳ್ಳೆಯ ವೇದಿಕೆ ಆಗ್ಬೋದು. ಈಗ ನೀವು 3 ಮಂದಿ ಕೂಡ ಮಾತಾಡಿದ್ರಿ, ನಾವು ಅನೇಕ ಸಂದರ್ಭದಲ್ಲಿ ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿರುತ್ತೇವೆ ಈ ಸ್ವಚ್ಛತೆಯ ಬಗ್ಗೆ. ನೋಡಿ, ಇವತ್ತು ನೀವು ಅದನ್ನು ಸ್ವಚ್ಛತೆ ಕಾಪಾಡಬೇಕು, ಪರಿಸರ ಮಾಲಿನ್ಯ ಮಾಡಬಾರದು, ಕಸ ತ್ಯಾಜ್ಯಗಳನ್ನು ಸಿಕ್ಕಿದಲ್ಲೆಲ್ಲ ಎಸೆಯಬಾರದು ಅಂತ ದೊಡ್ಡ ವ್ಯಕ್ತಿಗಳಲ್ಲಿ, ವಯಸ್ಕರಿಗೆ ಎಷ್ಟೂ ಭಾಷಣ ಮಾಡಿದ್ರು ನಾಟೋದಿಲ್ಲ. ಆದರೆ ಇವತ್ತು ನೋಡಿ, ಈ ವಿಚಾರ ನಮ್ಮ ಮಕ್ಕಳಿಗೆ ಭಾರಿ ಅದನ್ನು ತುಂಬಾ ಸೂಕ್ಷ್ಮವಾಗಿ ಪಾಲನೆ ಮಾಡ್ತಾರೆ. ಯಾವುದೇ ಸ್ಕೂಲಲ್ಲಿ, ಯಾವುದೇ ಊರಲ್ಲಿ ಹೋಗಿ ಇವತ್ತು, ಯಾಕಂದ್ರೆ ನಾವು ಪದೇ ಪದೇ ಸ್ವಚ್ಛ ಭಾರತ್ ಅಥವಾ ಸ್ವಚ್ಛ ಭಾರತ್ ಅಭಿಯಾನ ಅಥವಾ ಇದರ ಬಗ್ಗೆ ತುಂಬಾ ಜಾಗೃತಿ ಮೂಡಿಸ್ತಾ ಇರುವುದರಿಂದ ಮಕ್ಕಳಿಗೆ ಅದು ಅರಿವಾಗಿದೆ.
ಎಸ್ ಈ ರೀತಿ ತ್ಯಾಜ್ಯ ಎಸೆಯೋದ್ರಿಂದ ಏನು ನಷ್ಟ, ಏನು ತೊಂದರೆ, ಮತ್ತು ಯಾಕೆ ಎಸಿಗಬಾರದು ಅಂತ. ಸೊ ಹಾಗಾಗಿ ನೀವು ಹೇಳಿದಾಗೆ ಸ್ಕೂಲ್ ಓಪನ್ ಅಪ್ ಆದರೆ ಖಂಡಿತವಾಗಿಯೂ ಈ ಕೋವಿಡ್ ಪ್ರೋಟೋಕಾಲ್ ಅನ್ನು ಪಾಲಿಸಲಿಕ್ಕೆ ನಮ್ಮ ಮನೆ, ನಮ್ಮ ಮಾರ್ಕೆಟ್, ನಮ್ಮ ಸಿಟಿ ಬಸ್ ಇದಕ್ಕಿಂತ ಎಲ್ಲಕ್ಕಿಂತ ಒಳ್ಳೆ ವ್ಯವಸ್ಥೆ ಶಾಲೆ. ಮತ್ತೆ ಇಮ್ಯುನಿಟಿ ಪವರ್ ಮಕ್ಕಳಿಗೆ ಶಾಲೆಯಲ್ಲಿ ಜಾಸ್ತಿ ನಿಮಗೆ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗೋದು. ಹೌದೌದು, ಆಟ ಮನೆಯಲ್ಲಿ ಸೋಂಬೇರಿ ಆಗ್ತಾರೆ ನೋಡಿ. ಅವ್ರ ಮನೆಯಲ್ಲಿ ಈಗ ಹೇಗಿದ್ದಾರೆ ಮಕ್ಕಳು ಅಂದ್ರೆ ನಿತ್ಯ ಮಲಗೋದೆ. ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ತಿಂತಾರೆ, ಸ್ವಲ್ಪ ಟಿವಿ ನೋಡ್ತಾರೆ, ಬೇರೆ ಕೆಲಸ ಇಲ್ಲ, ಮಲಗೋದು. ಮಕ್ಕಳಿಗೆ ಈಗ ನ್ಯೂಟ್ರಿಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಕೊರತೆ. ಅಂದ್ರೆ ಪೌಷ್ಟಿಕಾಂಶ ಶಾಲೆಗೆ ಊಟದ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಸಿಗ್ತಾ ಇರುವಾಗ ಅದೆಷ್ಟೋ ಮಕ್ಕಳಿಗೆ ಅದರಿಂದ ತುಂಬಾ ಇದಾಗಿದೆ. ಆ ಊಟಕ್ಕೆ ಅದರ ಸಾಂಬಾರ್ ಕುಡಿಲಿಕ್ಕೆ ಮಕ್ಕಳು ಲೈನ್ ನಿಲ್ತಾ ಇದ್ರು, ಅಷ್ಟು ಇದಿತ್ತು ಶಾಲೆದ್ದು. ಸೊ ಅದು ಇನ್ನೊಂದು ಇಂಪ್ಯಾಕ್ಟ್. ಆಕ್ಚುಲಿ ಮಕ್ಕಳು ನೇರವಾಗಿ ಶಾಲೆಗೆ ಬರುವುದು ಅದು ಅವರ ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲವೂ ಪರಿಣಾಮ ಬೀರುವಂತ ವಿಚಾರ. ಎಸ್, ಈ ನಡುವೆ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಭೋಜೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಚೆನ್ನಾಗಿದೆ ಸರ್. ಈಗ ಸರ್ ಪ್ರಕಾಶ್ ಅಂಚನವರು, ಪುರುಷೋತ್ತಮ ಅಂಚನವರು, ಆಮೇಲೆ ಮಂಗಳೂರಿನ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿರುವಂತಹ ರೆನಿ ಡಿಸೋಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಶಾಲೆಗಳನ್ನು ತತ್ಕ್ಷಣಕ್ಕೆ ಆರಂಭಿಸಬೇಕು ಅನ್ನುವಂಥದ್ದು ಒಂದು ಜನಾಗ್ರಹ. ಆ ಜನಾಗ್ರಹದ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಕೂಡ ಹೇಳಿದೆ, ಏನೋ ಮಕ್ಕಳಿಗೇನು ತೊಂದರೆ ಆಗೋದಿಲ್ಲ ಅಂತ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ ಅಲ್ಲೂ ಹೇಳಿದೆ ಮಕ್ಕಳಿಗೇನು ತೊಂದರೆ ಆಗೋದಿಲ್ಲ ಅಂತ. ಭಾರತೀಯ ಶಿಶು ತಜ್ಞರ ಏನು ಸಮಿತಿ ಕೂಡ ಹೇಳಿದೆ ಮಕ್ಕಳಿಗೇನು ತೊಂದರೆ ಆಗೋದಿಲ್ಲ ಅಂತ. ಕರ್ನಾಟಕ ಸರ್ಕಾರದ ಕೋವಿಡ್ ತಜ್ಞರ ಸಮಿತಿ ಕೂಡ ಹೇಳಿದೆ. ಸರ್ ಈಗ ಸ್ಕೂಲ್ ಓಪನ್ ಆಗಬೇಕಲ್ಲ, ನೀವು ಏನ್ ಹೇಳ್ತೀರಿ? ಸರ್, ಈಗ ನಾನು ಸ್ಕೂಲ್ ಓಪನ್ ಮಾಡೋ ವಿಚಾರದಲ್ಲಿ ಮಕ್ಕಳಿಗೆ ಆಲಿಗೆ ಎರಡು ವರ್ಷ ಆಗ್ತಾ ಬಂತು ಸರ್. ಹೌದು, ಹೆಚ್ಚು ಕಡಿಮೆ 2ನೇ ವರ್ಷ ಕಾಲಿಟ್ಟಿದೀವಿ. ಹೌದು, ಮಕ್ಕಳು ಶಾಲೆ ಮುಖಾನೇ ನೋಡ್ಲಿಲ್ಲ. ಎಸ್. ಆಮೇಲೆ ಟೀಚರ್ಗಳು ಮುಖ ನೋಡ್ಲಿಲ್ಲ. ಹೌದು, ಖಂಡಿತ. ಅವರಿಗೆ ಶಾಲೆ ಕೆಲವು ಮಕ್ಕಳಿಗಂತೂ ಕೆಲವು ಅಂದ್ರೆ ನಮ್ಮ ಹಳ್ಳಿಗಾಡಿನ ಮಕ್ಕಳು ವಿಶೇಷವಾಗಿ, ಆಮೇಲೆ ಗುಡ್ಡಗಾಡಿನ ಮಕ್ಕಳಿಗೆ ಶಾಲೆ ಮರ್ತೋಗಂತ ಪರಿಸ್ಥಿತಿ ಬಂದಿದೆ. ಹೌದು. ಆಮೇಲೆ ಅವ್ರಿಗೆಲ್ಲ ನಾವು ನೋಡಿ, ರಿಮೋಟ್ ಏರಿಯಾದಲ್ಲಿ ಮತ್ತೆ ಹಳ್ಳಿಗಾಡಿನ ಮಕ್ಕಳಿದಾರಲ್ಲ, ಅವ್ರಿಗೆಲ್ಲ ನಾವು ಕೆಲವು ಸರಿ ಫೋರ್ಸ್ ಇಂದ ತಂದು ಶಾಲೆ ಸೇರಿಸಿದ್ದು ಉಂಟು. ಅವ್ರು ಹೇಗೋ ಅಡ್ಜಸ್ಟ್ ಆಗಿದ್ರು. ಹೌದು ಹೌದು, ಹೇಗೋ ಅಡ್ಜಸ್ಟ್ ಆಗಿದ್ರು. ಅಡ್ಜಸ್ಟ್ ಆಗಿರೋ ಟೈಮಲ್ಲಿ ಈ ತರ ಒಂದು ಕೆಲಮಿಟಿ ಬಂದು ಅವ್ರ ಮತ್ತೆ ಇದು ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಆದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌದು ಹೌದು, ಅವ್ರಿಗೆ ದೇವ್ರು ಹೊರ ಕೊಟ್ಟಿದ್ದಾರೆ ಅಂತೇಳಿ, ದೇವರು ಹೊರ ಕೊಡೋ ನಾವು ಈ ರೀತಿ ಎಲ್ಲ ಕರ್ಕೊಂಬಂದು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸೇರಿಸಿ ಶಾಲೆ ಕರ್ಕೊಂಬಂದು ಸೇರಿಸಿ ಈಗ ಅವ್ರು ಕಲಿಯೋಂತ ಸಂದರ್ಭದಲ್ಲಿ ಈಗ ಕಲಿಕೆಯಿಂದ ಓಡೋಗಂತ ಪರಿಸ್ಥಿತಿ ನಿರ್ಮಾಣ ಆಗಿದಲ್ಲ, ಆ ನಿರ್ಮಾಣ ಆಗಿರೋ ಪರಿಸ್ಥಿತಿಗೋಸ್ಕರ ಶಾಲೆ ತುಂಬಾ ತುರ್ತಾಗಿ ಅತಿ ಜರೂರಾಗಿ ಮಕ್ಕಳ ದೃಷ್ಟಿಯಿಂದ, ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಶಾಲೆ ಪ್ರಾರಂಭ ಮಾಡ್ಲೇಬೇಕಾಗಿದೆ. ಅದಕ್ಕೆ ನಾವು ನೋಡಿ ಇಂಥ ಕೆಲಮಿಟೀಸ್ ಬರ್ತದೆ ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ, ಏನಿಲ್ಲ. ಇಂಥ ಕೆಲಮಿಟೀಸ್ ಬಂದಾಗ ಔಟ್ ಟು ಫೇಸ್ ಅನ್ನೋದು ಬಹಳ ವಾರ್ ಬಂದಿದೆ ಸರ್. ವಾರ್ ಬಂದಿದೆ ಅಂತೇಳಿ ನಾವು ಮನೇಲಿ ಕೂರಕ್ ಆಗ್ತದ? ಓಡಿ ಹೋಗೋಂಗಿಲ್ಲ, ಓಡಿ ಹೋಗಿಲ್ಲ. ವಾರ್ಗೆ ಪ್ರಿಪರೇಷನ್ ಮಾಡ್ಬೇಕಲ್ಲ. ಆ ಪ್ರಿಪರೇಷನ್ ಮಾಡೋದಕ್ಕೆ ನಿಮ್ಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಕೊರತೆ ಇದೆಯಲ್ಲ. ಆಮೇಲೆ ನೋಡಿ, ನಿಮ್ಮ ಸರ್ಕಾರದಲ್ಲಿ ದುಡ್ಡು ಇಲ್ಲಿದ್ರೆ ನಿಮ್ಗೆ ಇಂಥದ್ದೆಲ್ಲ ಎದುರಿಸಕ್ ದುಡ್ಡಿಲ್ಲ. ಜನ ರೆಡಿ ಇದಾರೆ ದುಡ್ಡು ಕೊಡಕ್ಕೆ ನಿಮ್ಗೆ. ಈ ಕೋವಿಡ್ ಅಂತ ಒಂದು ಪರಿಸ್ಥಿತಿನಲ್ಲಿ ನೀವು ನಾವು ಸರ್ಕಾರ, ನಾನು ಯಾವ್ದು ಸರ್ಕಾರ ಬ್ಲೇಮ್ ಮಾಡ್ತಾ ಇಲ್ಲ. ನಮ್ಮ ಫುಡ್ ಹ್ಯಾಬಿಟ್ ಇಂದ, ನಮ್ಮ ಒಂದು ಆಹಾರ ಪದ್ಧತಿಯಿಂದ ನಮ್ಮಲ್ಲಿ ಇವತ್ತು 90% ನಾವು ಪ್ರಾಣ ಉಳಿಸ್ಕೊಂಡಿದ್ದೀವಿ ನಾವು. ಇವತ್ತು ಶಾಲೆ ಆಯ್ತು, ಶಾಲೆ ಪ್ರಾರಂಭ ಮಾಡ್ಬೇಕು. ಶಾಲೆ ಈಗ ಶಾಲೆ ಮಿಟ್ಟಿ ಬಂದಿದೆ. ಈ ಶಾಲೆ ಪ್ರಾರಂಭ ಮಾಡ್ಬೇಕಾದ್ರೆ ಏನ್ ಸಿದ್ಧತೆಗಳು ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನಿಮ್ ಸಿದ್ಧತೆ ಏನಿದೆ ನಿಮ್ದಂಗಾರೆ? ಮಾಡಿದ್ರೆ ಈ ತರ ತೊಂದರೆ ಆಗುತ್ತೆ ಅಂತ ಒಂದೇ ಮಾತಾಡ್ತಿರಲ್ಲ, ಮಾಡಿದ್ರೆ ಈ ತೊಂದರೆ ನಿವಾರಣೆ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಎಲ್ಲಿಯಾದ್ರೂ ನೀವು ಒಂದ್ಸರಿ ನಾವು ಕರೆದು ಕೂತು ಎಲ್ಲಾದ್ರೂ ಚರ್ಚೆ ಮಾಡಿದ್ದೀರಾ? ಈಗ ನಾನು ಹೇಳುದು ಉಡುಪಿ ಮಂಗಳೂರಿನಲ್ಲಿ ಹೈಯೆಸ್ಟ್ ಶಾಲೆಗಳು ವಿದ್ಯಾಕ್ಷೇತ್ರಕ್ಕೆ ನಮ್ಮ ಮಕ್ಕಳೆಲ್ಲ ಬಂದು ಒಂದ್ ಕಾಲದಲ್ಲಿ ಅಲ್ಲೇ ಬಂದು ಓದ್ತಾ ಇದ್ವಿ. ಈಗಲೂ ಕೂಡ ಅಲ್ಲೇ ಬಂದು ಓದ್ತಾರೆ, ಸೌತ್ ಕೆನರಾ ಎಜುಕೇಶನ್ ಅಂತ ಒಂದು ಹಾಟ್ ಸ್ಪಾಟ್ ಗಳಲ್ಲಿ ಹುಬ್ಳಿ ಧಾರವಾಡದಲ್ಲಿ ಆ ಒಂದೊಂದು ಝೋನ್ ಅಲ್ಲಿ ಎಲ್ಲಿಯಾದ್ರೂ ಒಂದೊಂದು ಮೀಟಿಂಗ್ ಮಾಡಿದ್ದೀರಾ ನೀವು? ಮಾಡಿ, ಅಲ್ಲಿ ಮಾಡಿ, ಅಲ್ಲಿ ಪ್ರೋಸೆಸ್ ಕಾರ್ಡ್ ನೋಡಿ ಏನ್ ಬರ್ತದೆ ಏನ್ ಹೋಗ್ತದೆ. ಶಾಲೆ ಪ್ರಾರಂಭ ಮಾಡಿದ್ರೆ ಏನಾಗ್ತದೆ, ಪ್ರಾರಂಭ ಮಾಡಿದ್ರೆ ಏನ್ ಪರಿಸ್ಥಿತಿ, ಪ್ರಾರಂಭ ಮಾಡದೆ ಇದ್ರೆ ಅವರು ಮಾಡಿದ್ದಕ್ಕಿಂತ ಮಾಡದೆ ಇದ್ರೆ ತುಂಬಾ ಅನಾಹುತವನ್ನು ಎದುರಿಸಬೇಕಾಗ್ತದೆ. ನಾವು ಮುಚ್ಚಿಟ್ರೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಇನ್ನೂ ಕೂಡ.
ನೋಡಿ ಮಕ್ಕಳಿಗೆ ನೋಡಿ ಎಲ್ಲ ನೋಡಿ ಹೀಗೆ ಬಂದಿದೆ. ನೀವು ಇನ್ಫ್ರಾಸ್ಟ್ರಕ್ಚರ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ಪಾಳೆ ನೋಡಿ ಒಂದ್ ದಿವಸ ಅಟ್ಲೀಸ್ಟ್ ಶಾಲೆ ಸಂಪೂರ್ಣವಾಗಿ ಮರ್ತೋಗೋ ಬದಲು ಪಾಳೆ ಮಾಡ್ರಿ. ಹೌದು, ವಾರದಲ್ಲಿ 3 ದಿವಸ ಸ್ಕೂಲ್ ಮಾಡಿ ಸರ್, ಬೇಜಾರಿಲ್ಲ. 3 ದಿವಸ ಶಾಲೆ ಮಾಡಿ ನೀವು, ಏನಾಗ್ತದೆ? ಈಗ ನೋಡಿ ನೀವೇನ್ ಹೇಳ್ತೀರಿ, ವಿದ್ಯಾಗಮನ ಮಾಡಿ ಅಂತೀರಿ. ಹೌದು. ಆಮೇಲೆ ಆನ್ಲೈನ್ ಅಲ್ಲಿ ಮಾಡಿ ಅಂತೀರಿ. ಆನ್ಲೈನ್ ಅಲ್ಲಿ ಮಾಡಕ್ಕೆ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿ ನಾವು ಅಂತ ಎಕ್ವಿಪ್ಡ್ ಅಲ್ಲ ಸರ್. ಹೌದು ಸರ್, ಕರ್ನಾಟಕದಲ್ಲೇ 30 ಲಕ್ಷ ಮಕ್ಕಳು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಆನ್ಲೈನ್ ಮಾಡೋದಕ್ಕೆ ಸರ್ ನಿಮ್ಮ ಮಂಗಳೂರಿನಲ್ಲಿ ಅಂತ ಒಂದು ಒಳ್ಳೆ ಎಜುಕೇಶನ್ ಇದೆ, ಅಂತ ಇನ್ಫ್ರಾಸ್ಟ್ರಕ್ಚರ್ ಇದೆ. ಮಂಗಳೂರಿನಲ್ಲಿ 50% ಸಕ್ಸಸ್ ಆಗ್ತೀರಿ ಅಷ್ಟೇ, ಏನು ಭಾರಿ ಎಫರ್ಟ್ ಹಾಕಿದ್ರೆ ಆನ್ಲೈನ್. ಇನ್ನು ರಿಮೋಟ್ ವಿಲೇಜ್ಗಳಲ್ಲಿ ಪುತ್ತೂರು, ಸುಳ್ಳೆ ಆ ಕಡೆಗೆಲ್ಲ ಬಂದ್ರೆ ನೀವು 40% 30% ಸಕ್ಸಸ್ ಆಗಲ್ಲ ಆನ್ಲೈನ್. ಎಸ್ ಸರ್, ಕರೆಕ್ಟ್. ಹೌದು. ಆಗಿದ್ಮೇಲೆ ಆನ್ಲೈನ್ ಅವೈಜ್ಞಾನಿಕ ಅಂತ ಆಯ್ತು. ನೀವು ಏನ್ ಕ್ಯಾಬಾರ ಕೊಡಿ, ಏನಾದ್ರು ಕೊಡಿ, ನಿಮ್ ಮೊಬೈಲ್ ಕೊಟ್ರೆ ನಿಮ್ ಮೊಬೈಲ್ ಓಡೋದಕ್ಕೆ. ನಾನೇ ಸರ್ ಯಾರೋ ರಿಮೋಟ್ ಕಾಲೇಜಲ್ಲಿ ಸ್ಕೂಲಲ್ಲಿ ಇರ್ತಕ್ಕಂಥ ಮೇಟ್ರಿ ಮಾತಾಡ್ಬೇಕು ಅಂದ್ರೆ ಸುಳ್ಳ್ಯದಲ್ಲೆಲ್ಲ ಮಾತಾಡ್ ಸರ್ ನಮ್ಮ ಮನೆ ಹತ್ರ ಟವರೇ ಸಿಕ್ಕಲ್ಲ ಸರ್, ದಯವಿಟ್ಟು ಸರ್ ಅಂತ. ಬೇಸಿಕ್ ಸರ್ ನಾನು ನೋಡಿದೀನಿ. ಆಮೇಲೆ ನಿಮ್ಮ ಟ್ಯಾಬ್ ನಿಮ್ಮ ಮೊಬೈಲ್ ಅಲ್ಲಿ ತಗೊಂಡು ಏನ್ರಿ ಪ್ರಯೋಜನ? ಹೌದು ನೋಡಿ, ಉಳ್ಳವರು ಹೇಗಾದ್ರು ಮಾಡಿ ಅವ್ರ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸೋ ವಿಚಾರದಲ್ಲಿ ಸೇರಿಸಿ ಮತ್ತೆ ಆ ಮಕ್ಕಳಿಗೆ ಹೇಗಾದ್ರು ಮಾಡಿ ಕಲಿಸ್ತಾರೆ. ಹೌದು ಸರ್, ಖಂಡಿತ. ಅವ್ರು ಯಾವತ್ತೂ ವಂಚಿತ ಆಗಿಲ್ಲ ಈ 2 ವರ್ಷ, ಈ 1.5 ವರ್ಷದಲ್ಲಿ. ನೋಡಿ SLC ಎಕ್ಸಾಮ್ ಬರೆಯೋದಕ್ಕೆ, PUC ಎಕ್ಸಾಮ್ ಬರೆಯೋದಕ್ಕೆ ಬೆಂಗಳೂರು ಸಿಟಿ ಅಂತ ಜಾಗದಲ್ಲಿ ಇರ್ತಕ್ಕಂಥ ಮಕ್ಕಳು ಅವರು ತುದಿಗಾಲಿನಲ್ಲಿ ಇದ್ದಾರೆ, ಬರದೇ ಬರೀತಾರೆ. ಹೌದು. ಆದ್ರೆ ನಮ್ಮ ಮಕ್ಕಳಿಗೆ ಪುಸ್ತಕನೇ ಟಚ್ ಮಾಡ್ಲಿಲ್ಲ ನೋಡಿ. ಆಮೇಲೆ ಇನ್ನೂ ಒಂದೇನು ವಿಚಾರ ಹೇಳಿದ್ರೆ, ನಿಮ್ಗೆ ಸತ್ಯ ಹೇಳ್ತೀರಿ ಸರ್, ಸರ್ಕಾರದಲ್ಲಿ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗ್ಲಿಲ್ಲ ಸರ್. ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗಿಲ್ಲ ಸರ್, ವಿಪರ್ಯಾಸ ಸಂಗತಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ ಮೇಸ್ಟ್ರಿಗೆ, ನೀವು ಹಿಂದೆ ಇದ್ರಲ್ಲ ಯಾರು ಮಕ್ಕಳು ಓದಿದ್ರಲ್ಲ 4ನೇ ಕ್ಲಾಸು, ಅವ್ರಿಗೆ 5ಕ್ಕೆ ಬರ್ತಾ ಇದಾರೆ, ಆ 4ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಎಲ್ಲ ಹಾಗೆ ಹೋಗಿ ಕಲೆಕ್ಟ್ ಮಾಡಿ ಮೇಸ್ಟ್ರು. ಈ ಮೇಸ್ಟ್ರು ಎಲ್ಲಿ ಸರ್ ಹೋಗೋದು ಮನೆಗೆ? ಎಸ್ ಸರ್, ನಾವೆಲ್ಲರಿಗ ಒತ್ತಾಯ ಮಾಡಬೇಕಾಗಿದೆ ಸರ್. ಈಗ ನೋಡಿ, ನಾನು ದೇವರನ್ನ ಯಾವ ಕಾರಣಕ್ಕೂ ನಾನು ಯಾರು ಸರ್ಕಾರ ಬ್ಲೇಮ್ ಮಾಡಬೇಕು ಅಂತಲ್ಲ, ಇನ್ನೊಂದಂತಲ್ಲ, ಬಟ್ ಇರ್ತಕ್ಕಂಥ ವಸ್ತು ಸ್ಥಿತಿಯನ್ನ ನೀವು ಖಂಡಿತ ಬಿಚ್ಚಿ ನೋಡಿ, ಗೊತ್ತಾ? ಕಣ್ ತೆರೆದು ನೋಡಿ. ಇವತ್ತು ಕಣ್ ತೆರೆದು ನೋಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈವೇಟ್ ಶಾಲೆಗಳಿರ್ಬೋದು, ಯಾವುದೇ ಶಾಲೆಗಳಿರ್ಬೋದು, ಶಾಲೆ ಪ್ರಾರಂಭ ಮಾಡ್ಲೇಬೇಕು, ಮಾಡಿ. ಅದನ್ನ ನೀವು ವಿದ್ಯಾಗಮನದಿಂದ ಏನ್ರಿ ಪ್ರಯೋಜನ ಆಗಿದೆ ಸರ್? ಹೌದು ಹೌದು ಹೌದು. ಹಾಗಾದ್ರೆ ವಿದ್ಯಾಗಮನ ಪ್ರಯೋಜನ ಆಗಿದ್ರೆ ವೈ ಹೆಸಿಟೇಟ್ ಟು ಕಂಡಕ್ಟ್ ದಿ ಎಕ್ಸಾಮಿನೇಷನ್? ಹೌದು. ವಿದ್ಯಾಗಮನ ಸಕ್ಸಸ್ ಆಗಿದ್ರೆ ನೀವು ಯಾವ ಎಕ್ಸಾಮ್ ಬೇಕಾದ್ರೂ ಮಾಡ್ಬೋದಿತ್ತು ಮಕ್ಕಳಿಗೆ. ಹೌದು. ಬೆಂಚ್ಗೆ ಒಬ್ರು ಕೂರ್ಸಿ ಮಾಡ್ತೀರಿ ಅಂತ ಹೇಳ್ತೀವಿ, ಮಾಡಕ್ ಇವತ್ತು ಅವ್ರಿಗೆ ಕಲಿಸ್ಲೇ ಇಲ್ಲ. ನೀವು ಕಲಿಸ್ತಾ ಇರೋಕ್ಕೆ ಎಕ್ಸಾಮ್ ಮಾಡಕ್ ಆಗಲ್ಲ ನಾವು. ಬೇರೆ ಏನು ಕಷ್ಟ ಇಲ್ಲ ನಮಗೆ ಮಾಡೋದಿಕ್ಕೆ. ಆದ್ರಿಂದ ಆ ಮಕ್ಕಳು ಇನ್ನೂ ವಂಚಿತರಾಗದ್ ಬೇಡ, ಆ ಮಕ್ಕಳಿಗೆ ಶಾಲೆ ಅನ್ನೋದು ಮರ್ತೋಗೋದ್ ಬೇಡ, ಮತ್ತೆ ಗುರು ನಮ್ಮ ಟೀಚರ್ ಯಾರು ಅನ್ನೋದು ಮರ್ತೋಗೋದ್ ಬೇಡ. ನನ್ನ ಜವಾಬ್ದಾರಿ ಏನು ಅನ್ನೋ ವಿಚಾರ ಮಕ್ಕಳು ಮರ್ತು ಸಂಪೂರ್ಣವಾಗಿ ಬೇರೆ ಕಡೆ ಅಡಿಕ್ಷನ್ ಆಗ್ಬಿಟ್ರೆ ಆ ಮಕ್ಕಳನ್ನ ಮತ್ತೊಮ್ಮೆ ಶಾಲೆಗೆ ಬಡ ಮಕ್ಕಳನ್ನ ತರೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಆ ಮಕ್ಕಳ ಹಿತದೃಷ್ಟಿಯಿಂದ, ಆ ಪೋಷಕರ ಹಿತದೃಷ್ಟಿಯಿಂದ ನೀವು ಶಾಲೆ ಪ್ರಾರಂಭ ಏನೇ ನಿಮಗೆ ಬೇರೆ ಯಾವುದೇ ತರ ತೊಂದರೆ ಇದ್ರು ಕೂಡ ಅದೆಲ್ಲವನ್ನು ನಿವಾರಣೆ ಮಾಡ್ಕೊಂಡು ಶಾಲೆ ಕೂಡಲೇ ಪ್ರಾರಂಭ ಮಾಡಿ ಅಂತ ಹೇಳಿ ನಾವು ಒತ್ತಾಯಿಸ್ತೇವೆ. ಪ್ರಕಾಶ್ ಅಂಚನ್ ಅವರು ಧನ್ಯವಾದ ಹೇಳ್ತಾ ಇದ್ದಾರೆ ನಿಮಗೆ. ಅವರು ಸರ್ಕಾರಿ ಶಾಲೆ ಉಳಿಸಿ ರಾಜ್ಯ ಸಮಿತಿಯ ಅಧ್ಯಕ್ಷರು. ಕೊನೆಯ 1-2 ನಿಮಿಷ ಮಾತ್ರ ಇದೆ ನಮಗೆ ಮಾತಾಡಲಿಕ್ಕೆ. ಒಳ್ಳೆಯ ಅಭಿಪ್ರಾಯಗಳು ಏನು 3 ಬೇರೆ ಬೇರೆ ಹಿನ್ನೆಲೆಯವರಿಂದ, ವೈದ್ಯರಿಂದ, ಸ್ಕೂಲ್ ಕಾಲೇಜ್ ನಡೆಸ್ತಾ ಇರುವವರಿಂದ ಮತ್ತು ಜನಪ್ರತಿನಿಧಿಯಿಂದ ನಾವಿಲ್ಲಿ ಕೇಳಲ್ಪಟ್ಟೆವು. ಇದು ಪ್ರಕಾಶ್ ಅಂಚನ್ ಅವರೇ, 1-2 ನಿಮಿಷದಲ್ಲಿ ನೀವು ಮುಗಿಸ್ಬೇಕು. ಇವಾಗ ನಮ್ಮ ಸಮಯ ಕೂಡ ಮುಗಿತಾ ಬಂತು. ಪೋಷಕರು ಯಾವ ರೀತಿಯೆಲ್ಲ ಧ್ವನಿ ಎತ್ತಬಹುದು? ಪೋಷಕರು ಈ ಸಂದರ್ಭದಲ್ಲಿ ಮಾತನಾಡಬೇಕಾಗಿದೆ ಅಲ್ವಾ? ಈಗ ಕಾರ್ಡ್ ಅಭಿಯಾನ ಅಂತ
ಕಾರ್ಡ್ ಅಭಿಯಾನ ಅಂತ ಈಗ ನಾಡಿದ್ದು ನಮ್ಮ ಶಾಲೆಯಲ್ಲಿ ಗುರುವಾರ ಪ್ರಾರಂಭ ಮಾಡ್ತೀವಿ. ಶಾಸಕರಿಗೆ ಮನವಿ ಕೊಡುವ ಮೂಲಕ, ಬಂಟ್ವಾಳ ತಾಲೂಕಿನ ಶಾಸಕರಿಗೆ ಮನವಿ ಕೊಡೋದ್ರ ಮೂಲಕ ಶಾಲೆಯಲ್ಲಿ ಪ್ರಾರಂಭಿಸಬೇಕು. ನಿಮ್ಮಿಂದ ಇದು ಆರಂಭವಾಗಲಿಂದ ಅವರಿಗೆ ಮನವಿಯನ್ನು ಕೊಡ್ತೀವಿ. ಈಗ ಬೆಂಗಳೂರಲ್ಲಿದ್ದಾರೆ ನಮ್ಮ ಕಾರ್ಡ್ ಅಭಿಯಾನ ಮಾಡ್ತೀವಿ, ಕಾರ್ಡ್ ಅಭಿಯಾನ ಮಾಡ್ತೀವಿ, ಅವರಿಂದಲೇ ಚಾಲನೆ ಕೊಡಿಸ್ತೀವಿ. ಇದು ಮುಖ್ಯಮಂತ್ರಿ ಮತ್ತೆ ಶಿಕ್ಷಣ ಸಚಿವರಿಗೆ ಪೋಷಕರೇ ನೀವು ಸ್ಕೂಲ್ ಓಪನ್ ಆಗಬೇಕು ಅಂತ ಎಲ್ಲ ಪೋಷಕರ ಬೆಂಬಲ ಬೇಕು. ಎಸ್, ಕಾರ್ಡ್ ನೀವು ನಿಮ್ಮ ಮನೆಯಿಂದ ನಿಮ್ಮ ಕಾರ್ಡ್ ಮೂಲಕ ಮುಖ್ಯಮಂತ್ರಿಗಳಿಗೆ ಬರೀರಿ. ಕಾರ್ಡೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೇಸ್ಬುಕ್ ಅಲ್ಲಾದ್ರೂ ಬರೀರಿ ಅಲ್ವಾ? ಇದು ಪುರುಷೋತ್ತಮಂಚನವರೇ, ಪೋಷಕರು ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಖಂಡಿತವಾಗಿ ನಮ್ಮ ಕಾರ್ಡ್ ಅಭಿಯಾನದಲ್ಲಿ ನೀವು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಈ ಹಿಂದೆ ಕೂಡ ನಾವೊಂದು ಮಿಸ್ಡ್ ಕಾಲ್ ಆಂದೋಲನ ಅಂತ ಮಾಡಿದ್ವಿ, ಅದು ಬಹಳ ಸಕ್ಸಸ್ ಆಗಿದೆ. ಯಾಕೆಂದ್ರೆ ನಾವು ಸರ್ಕಾರದ ವಿರೋಧ ನಾವು ಹೋಗ್ತಾ ಇಲ್ಲ, ಸರ್ಕಾರದ ಜೊತೆಯಲ್ಲಿ ಎಚ್ಚರಿಸುವುದು, ನಾವು ಕೆಲಸವನ್ನು ಮಾಡುದು. ಯಾಕಂದ್ರೆ ಸರ್ಕಾರದ ಜೊತೆಯಲ್ಲಿ ನಾವುಗಳು ಈ ತರ ಇದ್ದೀವಿ ಸರ್, ನಮಗೆ ಒಂದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ತರ ಮಾಡಿ ಅಂತ ನಾವು ಮನವಿ ಮಾಡೋದು, ರಿಕ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ಸರ್ಕಾರ ಖಂಡಿತವಾಗಿ ನಮ್ಮ ಜೊತೆ ಸ್ಪಂದಿಸಿ. ಯಾಕೆಂದ್ರೆ ನಮ್ಗೆ ಗೊತ್ತು ಈಗಿನ ಶಿಕ್ಷಣ ಸಚಿವರು ನಮ್ಗೆ ಎಂತ ಮನುಷ್ಯರು ಅಂತ ನಮ್ಗೆ ಗೊತ್ತಿದೆ, ಒಳ್ಳೆ ಮನುಷ್ಯರು. ಅವರಿಗೆ ನಮಗೆ ಮಕ್ಕಳಿಗೆ ಭವಿಷ್ಯ ದೃಷ್ಟಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ಆರೋಗ್ಯ ಇಲಾಖೆ ಅವರೆಲ್ಲ ಏನೋ ನಮಗೆ ಅದು ಒಳಗಿನ ವಿಚಾರ ಗೊತ್ತಿಲ್ಲ, ಅದನ್ನು ದಯವಿಟ್ಟು ಮಾಡಿ ಮಕ್ಕಳಿಗೆ ಒಂದು ನ್ಯಾಯ ಕೊಡಿ ಅಂತ ನಾವು ಕೇಳ್ಕೊಳ್ಳೋದು. ಈ ಅವರೇ ಏನ್ ಮಾಡಬೇಕು ಮಕ್ಕಳು ಪೋಷಕರು ಸ್ಕೂಲ್ ಓಪನ್ ಅಪ್ ಮಾಡುವ ವಿಷಯದಲ್ಲಿ? ನಾನು ಒಂದೇ ಹೇಳು ಅಂದ್ರೆ ಇದು ಪೋಷಕರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಉಂಟು, ಜನ ಅಭಿಪ್ರಾಯ ಬರಲೇಬೇಕಾಗುತ್ತೆ. ಯಾಕೆ ಇದು ಮಾಡ್ಲಿಕ್ಕೆ ಅವರಿಗೆ ಭೋಜಗಳು ಬಹಳ ಸ್ಪಷ್ಟ ಹೇಳಿದ್ದು. ಇದರ ಬಗ್ಗೆ ಕ್ಲಸ್ಟರ್ ಮಟ್ಟದಲ್ಲಿ ಪೋಷಕರ ಜೊತೆ ಮತ್ತು SDMs ಜೊತೆ ಒಂದು ಚರ್ಚೆಯಾಗಿ ಏನು ತಜ್ಞರು ಹೇಳಿದಾರ ಆ ಒಂದು ಭರವಸೆಯನ್ನು ಕೊಡೋದ್ರ ಮೂಲಕ ಪೋಷಕರೇ ಕೇಳುವ ನಿಟ್ಟಿನಲ್ಲಿ ಒತ್ತಾಯ ಮಾಡಬೇಕಾಗುತ್ತೆ. ಯಾಕೆ ಆಗ ಮಾತ್ರ ಅದು ಹೆಚ್ಚು ಮತ್ತು ಅಲ್ಲಿ ಈ ಚರ್ಚೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ವೇಳೆ ಇದ್ರೂ ಕೂಡ ಅದೇನು ತಡೆ ಮಾಡೋದು ಕೂಡ ಅದು ಬರುತ್ತೆ. ಅದರಿಂದ ಜನಾಭಿಪ್ರಾಯ ಮತ್ತು ಜನರಿಗೆ ಪೋಷಕರು ಮಾತಾಡೋ ನಿಟ್ಟಿನಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಇಲಾಖೆಯವರು ಒಂದು ಚರ್ಚೆಯನ್ನು ಮಾಡಿಕೊಳ್ಳಿ, ಚರ್ಚೆ ಮಾಡಿ ಹೇಗೆ ತರಬಹುದು ಅದೆಲ್ಲ ಚರ್ಚೆಗಳು ಆರಂಭವಾಗಲಿ. ಆಗ ಒಂದು ಜನ SDMC ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಅವರ ಏನ್ ಹೇಳ್ತೀರಿ? ಇದು ಖಂಡಿತವಾಗಿ ಹೌದು. ಆದ್ರೆ ಏನ್ ಗೊತ್ತಾ ಸರ್, ಈಗ ಏನಾಗಿದೆ ಅಂದ್ರೆ ಏನೇ ನೀವು ಕೆಲವು ಪಾಸಿಟಿವಿಟಿಯನ್ನು ಕೊಟ್ಟರು ಕೂಡ ಅದು ಬೇರೆಯವರು ಯಾರೋ ಅದು ಬೇಡ ಅಂತ ಹೇಳ್ತಾರೆ. ಆ ತರನೇ ನಡೀತಾ ಇರೋದು ಈಗ. ಆಕ್ಚುಲಿ ನೋಡಿ, ಎಲ್ಲ ರಿಯಾಲಿಟಿ ನೋಡಿದ್ರೆ ಎಲ್ರಿಗೂ ಮನಸ್ಸಿದೆ ತರಗತಿ ಪ್ರಾರಂಭ ಮಾಡ್ಲೇಬೇಕು ಅಂತ. ತರಗತಿ ಪ್ರಾರಂಭ ಮಾಡಿದ್ರೆ ನೋಡಿ, ಮಕ್ಕಳಿಗೆ ಭಯ ಹುಟ್ಟಿಸಬಾರ್ದು. ನಾವು ಕೊರೋನಾ ಬಗ್ಗೆ ಭಯ ಹುಟ್ಟಿಸೋದಲ್ಲ, ಅವರನ್ನ ನಾವು ಸ್ಫೂರ್ತಿ ಕೊಡ್ಬೇಕು. ನೀವು ಕೊರೋನಾ ಜೊತೆಲಿ ಬದುಕುದೇ ವೈಜ್ಞಾನಿಕವಾದ ಅರಿವನ್ನು ಮೂಡಿಸಬೇಕು, ಬದುಕುವ ಬಗ್ಗೆ ಅವರಿಗೆ ಹೇಳಿಕೊಡ್ಬೇಕು. ನೋಡಪ್ಪ ಇಂಥದ್ದೊಂದು ಬಂದಿದೆ. ನಮ್ಮ ಮಾಧ್ಯಮಗಳು, ಕರ್ನಾಟಕದ ಟಿವಿ ಮಾಧ್ಯಮಗಳು ಭಯ ಮೂಡಿಸಿ ಮಕ್ಕಳಿಗೆ ಇಲ್ಲಿ ಮರಣ ಮೃದಂಗ ಅಂತ ಹೇಳಿ ಈ ರೀತಿ ಹೇಳಿ ಸುಳ್ಳು ಹೇಳಿದ್ದು ಪ್ರಚಾರ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಪೋಷಕರಿಗೆ ಧೈರ್ಯ ಕೊಡಬೇಕು, ವಿಶ್ವಾಸ ಕೊಡಬೇಕಾಗುತ್ತೆ. ಇಲ್ಲದ್ರೆ ಅವರು ಇವರಿಗೆ ಹೇಳಿದಾಗೆ ಮಿಸ್ಲೀಡ್ ಆಗದ ಚಾನ್ಸಸ್ ಉಂಟು. ಆಯಾಯ ಶಾಲೆಯ ಶಾಲಾ ಸಮಿತಿ ಅಂತ ಇದೆ, ಆ ಪೋಷಕರಲ್ಲಿ ನಾವು ಧೈರ್ಯವನ್ನು ಕೊಡುವ ಮೂಲಕ ಅವರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ಮಾಡಬೇಕಾದ್ರು. ಯಾರು ಕಳಿಸುವುದಿಲ್ಲ ಅಂತ ಹೇಳುವವರು ಎಷ್ಟು ಜನ ಕಳಿಸ್ತಾರೆ, ಅದರ ಅಭಿಪ್ರಾಯ ತಗೊಳ್ಬಹುದು. ಇವತ್ತು ಅವ್ರು ಹೇಳಿದ್ರಲ್ಲ, ಅಭಿಪ್ರಾಯ ತಗೊಳ್ಬಹುದು. ಮತ್ತು ಹಾಗೆ ಈಗ ನೋಡಿ, ಅವ್ರ ಪೋಷಕರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಒಮ್ಮೆ ಸ್ಟಾರ್ಟ್ ಮಾಡಿದ ಮೇಲೆ ಪೋಷಕರು ನೋಡ್ಕೊಂಡು ಮತ್ತೆ ಕಳಿಸ್ಬಿಡ್ತಾರೆ. ಏನಾಗಿದೆ ನಮ್ಮ ಆಸೆ ಅದು ಕೆಲವರು ಪೋಷಕರ ಕೈಯಲ್ಲಿದೆ. ನಾನು ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಬಾರಿ ಒಳ್ಳೆಯ ಒಂದು ಏನು ಪಾಸಿಟಿವ್ ಧನಾತ್ಮಕವಾದಂತಹ ಒಂದು ಚಿಂತನೆಯನ್ನು ನಾವು ನಮ್ಮ ಸಮಾಜದ ನಡುವೆ ಏನು ಬಿತ್ತಾ ಇದ್ದೇವೆ. ನಮ್ಮ ಶಾಲೆಗಳು ಮತ್ತೆ ಆರಂಭ ಆಗಬೇಕು. ಇಷ್ಟು ಸಮಯ ನಮ್ಮ ಮಕ್ಕಳು ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ, ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ತುಂಬ ಕುಗ್ಗಿ ಹೋಗಿದ್ದಾರೆ. ಯಾವುದೇ ಏನು ಈ ವಿಚಾರವನ್ನು ನಮ್ಮಲ್ಲಿ ಅನೇಕ ಸಂದರ್ಭದಲ್ಲಿ ಮಾತನಾಡಿದಂಥ ವೈದ್ಯರುಗಳು, ಕೌನ್ಸಿಲರ್ಸ್ಗಳು, ಮಾನಸಿಕ ವೈದ್ಯರುಗಳು ಈ ವಿಚಾರವನ್ನು ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಸುದೀರ್ಘ ಕಾಲ ಮಕ್ಕಳನ್ನು ಮನೆಯಲ್ಲಿ ಕೂರಿಸಿ ಅವರ ಬಾಲ್ಯವನ್ನು ಕಸಿದಿದ್ದೀರಿ ಅಂತ. ಸೊ ಅಟ್ಲೀಸ್ಟ್ ತಕ್ಷಣಕ್ಕೆ ಸ್ಕೂಲ್ಗಳನ್ನು ಓಪನ್ ಮಾಡಿ ಮತ್ತೆ ಮಕ್ಕಳಿಗೆ ಏನೋ ಒಂದು ಲವಲವಿಕೆಯ ಬದುಕು, ಮಕ್ಕಳಿಗೆ ಅವರಿಗೆ ಏನು ಕೇವಲ ಪಾಠದ ಅಲ್ಲಿ ಮಾತ್ರ ಅವರು ಬೆಳವಣಿಗೆ ಆಗುವುದಲ್ಲ, ಖಂಡಿತ ಅಲ್ಲ. ಅವರಿಗೆ ದೈಹಿಕ ಚಟುವಟಿಕೆ, ಮಕ್ಕಳಿಗೆ ಒಂದು ಏನು ಸೋಷಿಯಲ್ ಮೂವ್ಮೆಂಟ್ ಇದೆ ಅಲ್ವಾ, ಮಕ್ಕಳು ಜೊತೆಯಾಗಿ ಸಮೂಹವಾಗಿ ಕಲಿಯುವಂಥದ್ದು, ಇವೆಲ್ಲ ಆರಂಭವಾದರೆ ಮಾತ್ರ ಮಕ್ಕಳು ಮತ್ತೆ ಲವಲವಿಕೆಯಿಂದ ಶಾಲೆಗೆ ಬರ್ತಾರೆ ಮತ್ತು ಅವರ ಬಾಲ್ಯವನ್ನು ಕಟ್ಟಿಕೊಳ್ತಾರೆ. ಈ ನಿಟ್ಟಿನಲ್ಲಿ ಪ್ರಕಾಶ್ ಅಂಚನ್ ಅವರು, ಅಧ್ಯಕ್ಷರು, ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ,
ಇವರಿಗೆ ನಾನು ಅವರ ಒಂದು ಇನಿಷಿಯೇಟಿವ್ಗೆ ನಾನು ಅಭಿನಂದನೆ ಸಲ್ಲಿಸಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಪುರುಷೋತ್ತಮ ಮಂಚನವರಿಗೆ, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಮಿತಿ ಸರ್ಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದಡಲ್ಕಾಡು, ಅವರ ಈ ಒಂದು ಉತ್ಸಾಹಕ್ಕೆ ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಧನ್ಯವಾದ ಸಲ್ಲಿಸ್ತಿದ್ದೇನೆ. ರೆನ್ನಿ ಡಿಸೋಸ್ ಅವರು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು, ಅವರಿಗೆ ಕೂಡ ನಾನು ಸಮಸ್ತ ವೀಕ್ಷಕರ ಪರವಾಗಿ ನಾನು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ನಾವು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಸ್ಕೂಲ್ಗಳು ಬೇಗ ಓಪನ್ ಆಗಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕ